ಹರೇ ಕೃಷ್ಣ ಮಾತಾಜಿ 5 o'clock ಅಷ್ಟೊತ್ತಿಗೆ ಜಾಯಿನ್ ಆಗ್ತಾರೆ ಅನ್ಸುತ್ತೆ. ಓಕೆ ಮಾತಾಜಿ. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ, ವೀಣಾ ಮಾತಾಜಿ, ತ್ರೇಯ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾಡಿ ಮಾತಾಜಿ. ಸ್ಟಾರ್ಟ್ ಮಾಡೋಣ. ಓಕೆ. ಒಂದು ನಿಮಿಷ. ನಮ್ಗೆ ಲೀಲಾಮೃತ ತರಗತಿಗೆ ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ಮೊದಲಿಗೆ ನಮ್ಗೆ ಈ ಲೀಲಾಮೃತ ತರಗತಿಯನ್ನು ಮಾಡಲು ಅವಕಾಶವನ್ನು ಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಮತ್ತು ಇತರ ಎಲ್ಲಾ ಗುರುಗಳಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಸ್ಕಾನ್ ಫೌಂಡರ್ AC ಭಕ್ತಿವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರೋನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕಥಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಸ ಶ್ರೀರೂಪಂ ಸಾಗಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಂ ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸುತಿ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಮಾತಾಜಿ, ಈ PDF ಅಲ್ಲಿ 2 pages ಇದೆ ಮಾತಾಜಿ. ಹಾ, ಓಕೆ. ಮತ್ತೆ ನೆಕ್ಸ್ಟ್ ನೋಡೋಣ. ಓಕೆ.
ये मंजुळा माताजी ओದಿ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ये ಮಂಜುಳಾ ಮಾತಾಜಿ ಓದಿ. ಹಾ, ಜುಲೈ ವೃಂದಾವನಕ್ಕೆ ವರ್ಷಾಕಾಲವನ್ನು ತಂದಿತ್ತು. ಮೋಡಗಳು ತಿಂಗಳ ಆರಂಭದಿಂದಲೇ ಕಟ್ಟಿಕೊಳ್ಳಲಾರಂಭಿಸಿದವು. ಜುಲೈ ಮಧ್ಯದ ವೇಳೆಗೆ ದಿನವೂ ವರ್ಷಧಾರೆಯಾಯಿತು. ಕದಂಬ ಪುಷ್ಪದ ಸೌರಭವು ಗಾಳಿಯಲ್ಲಿ ದಟ್ಟವಾಗಿತ್ತು. ಒಂದು ಮಳೆಯಾದ ಮೇಲೆ ಬೇವಿನ ಹೂಗಳು ಈರುಳ್ಳಿಯಂತಹ ಘಮಘಮವನ್ನು ಹರಡಿದುವು. ನವಿಲುಗಳು ನೀಳ ಪುಕ್ಕದ ಸೋಗೆಯೊಡನೆ ಉತ್ಸಾಹಗೊಂಡು ಕುಣಿಯುತ್ತಾ ಕೂಗುತ್ತಾ ಆಹ್ವಾನಿಸುತ್ತಿದ್ದುವು. ಶ್ರೀಲ ಪ್ರಭುಪಾದರು ಹಾಸಿಗೆಯ ಮೇಲೆ ಕುಳಿತಿದ್ದಂತೆಯೇ కానీ ఇన్నోటుండ జతకెత్తుకోవచ్చా ಡಿ- ఇప్పుడు ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮ್ಯೂಟ್ ಮಾಡ್ಕೊಳ್ಳಿ. ಕುಳಿತಿದ್ದಂತೆಯೇ బయటేస్తూ ఉంటా. ಭಾರಿಯ ಮಳೆ నేను దుడ్డిస్తాను తాత దగ్గర పురాణించేది. ಮ್ಯೂಟ್ ಮಾಡ್ಕೊಳ್ಳಿ. ಓದಿ ಮಾತಾಜಿ. ಶ್ರೀಲ ಮಂಜುಳಾ ಮಾತಾಜಿ ಓಪನ್ ಮಾಡಿ. ಮ್ಯೂಟ್ ಆಗಿದ್ದೀರಾ, ಓಪನ್ ಮಾಡಿಕೊಡಿ. ಶ್ರೀಲ ಪ್ರಭುಪಾದರ ಸೇವಕರು ಆದಷ್ಟು ಬೇಗ ಅವರನ್ನು ಒಳಗಡೆಗೆ ಕರೆದೊಯ್ಯಲು ನುಗ್ಗುತ್ತಿದ್ದರು. ಕೆಲವೊಮ್ಮೆ ಮಳೆ ಬಂದು ತೋಟಕ್ಕೆ ಹೋಗುವುದು ತಪ್ಪಿದಾಗ ತೋಟದ ಎದುರಿಗಿದ್ದ ಒಂದು ಸಣ್ಣ ಮಂಟಪದಲ್ಲಿ ವಿಶ್ರಮಿಸುತ್ತಿದ್ದರು ಪ್ರಭುಪಾದರು. ಸದ್ಯ ಕೊನೆಯ ಪಕ್ಷ 120 ಡಿಗ್ರಿಯ ಧಗೆ ತಪ್ಪಿ ದಿನಗಳು ಸಹನೀಯವಾಗಿದ್ದವು. ಪ್ರಭುಪಾದರು ತಂಪಾಗಿ ವಿಶ್ರಾಂತಿ ಪಡೆದು ತಮ್ಮ ದಿನಚರ್ಯಗಳನ್ನು ಮುಂದುವರಿಸುತ್ತಾ ಕೃಷ್ಣನ ಇಚ್ಛೆಗೆ ಕಾಯುತ್ತಿದ್ದರು. ಒಮ್ಮೊಮ್ಮೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಹಾಸಿಗೆಯ ಬಳಿ ತಮಾಲ ಕೃಷ್ಣ ಕಾಯುತ್ತಿರುವುದನ್ನು ನೋಡುತ್ತಿದ್ದರು. ಎದ್ದು ಕುಳಿತುಕೊಳ್ಳುವ ಬಯಕೆಯನ್ನು ಸೂಚಿಸುತ್ತಿದ್ದರು. ಶ್ರೀಲ ಪ್ರಭುಪಾದರು ತಮ್ಮ ಮನಸ್ಸಿನಲ್ಲಿದ್ದುದನ್ನು ಹೇಳುವಾಗ ತಮಾಲ ಕೃಷ್ಣರಾಗಲಿ ಬೇರೊಬ್ಬ ಸೇವಕರಾಗಲಿ ಸಣ್ಣಗೆ ಪ್ರಭುಪಾದರ ಬೆನ್ನು ನೀವುತ್ತಿದ್ದರು. ವೃಂದಾವನಕ್ಕೆ ಕೇವಲ ಕೆಲವೇ ಭಕ್ತರು ಬರುತ್ತಿದ್ದರು. ಅತಿಥಿಗಳು ಶ್ರೀಲ ಪ್ರಭುಪಾದರನ್ನು ನೋಡಲು ಬಂದರೆ ತುಂಬಾ ಅಪರೂಪಕ್ಕೆ ಬಿಡುತ್ತಿದ್ದರು. ಅವರ ಆರೋಗ್ಯ ಸುಧಾರಿಸಿರಲೂ ಇಲ್ಲ ಅಥವಾ ಮೇನಷ್ಟು ದುರಂತಾವಸ್ಥೆಯನ್ನು ತಲುಪಿರಲಿಲ್ಲ. ಆದರೆ ಅವರು ಏನೂ ತಿನ್ನುತ್ತಿರಲಿಲ್ಲವಾಗಿ ಮೈಯಲ್ಲಿ ಕಸುವಿರಲಿಲ್ಲ. ಅವರ ಮುಖ್ಯ ಚಿಕಿತ್ಸೆ ಎಂದರೆ ಕೀರ್ತನ, ಶ್ರೀಮದ್ ಭಾಗವತ ಮತ್ತು ಚೈತನ್ಯ ಚರಿತಾಮೃತ ಇವುಗಳ ಶ್ರವಣ. ಸಾಕಾ ಮಾತಾಜಿ? ಓದಿ ಮಾತಾಜಿ. ವೈದಿಕ ಸೌರವ್ಯೂಹ ಮಾದರಿಯನ್ನಿಡಲು ಒಂದು ವಿಶ್ವದ ನಕ್ಷೆಯನ್ನು ಕಲ್ಪಿಸುವ ವಿಷಯವೇ ಶ್ರೀಲ ಪ್ರಭುಪಾದರ ಚಿಂತನ ವಿಷಯಗಳಲ್ಲಿ ಒಂದಾಗಿತ್ತು. ಡೆಟ್ರಾಯಿಟ್ ಅಥವಾ ವಾಷಿಂಗ್ಟನ್ ಡಿಸಿಯಲ್ಲಿ ಒಂದು ಭವ್ಯ ವಸ್ತು ಪ್ರದರ್ಶನ ಸೌರವ್ಯೂಹ ಮಾದರಿಯನ್ನು ನಿರ್ಮಿಸಲು ಧನ ಸಹಾಯ ಮಾಡುವುದಾಗಿ ಹೆನ್ರಿ ಫೋರ್ಡ್ರ ಮೊಮ್ಮಗ ಮತ್ತು ಪ್ರಭುಪಾದರ ಶಿಷ್ಯ ಅಂಬರೀಷರು ವಾಗ್ದಾನ ಮಾಡಿದ್ದರು. ಶ್ರೀಲ ಪ್ರಭುಪಾದರು ಶ್ರೀಮದ್ ಭಾಗವತದ 5ನೆಯ ಸ್ಕಂದದಲ್ಲಿ ನಿರೂಪಿತವಾಗಿರುವ ರೀತಿಯಲ್ಲಿ ವಿವಿಧ ವಿನ್ಯಾಸವನ್ನು ರೂಪಿಸಬೇಕೆಂದು ಬಯಸಿದ್ದರು. ಆದರೆ ಅದನ್ನು ಹೇಗೆ ಮಾಡಬಹುದೆಂಬುದನ್ನು ಯಾರೂ ತೋರಿಸಲು ಸಮರ್ಥರಾಗಿರಲಿಲ್ಲ. ಆಧುನಿಕ ಖಗೋಳ ವಿಜ್ಞಾನದ ವಿಚಾರಗಳೊಂದಿಗೆ ಶ್ರೀಮದ್ ಭಾಗವತದ ವಿವರಣೆಯನ್ನು ಸರಿದೂಗಿಸುವ ಪ್ರಯತ್ನ ಮಾಡಿದ ಕೆಲವು ಭಕ್ತರು ದಿಗ್ಭ್ರಾಂತರಾಗಿದ್ದರು. ಮುಂಬಯಿಯಲ್ಲಿ ವೈದಿಕ ಖಗೋಳಶಾಸ್ತ್ರಜ್ಞ ಎಂದು ಹೇಳಿಕೊಳ್ಳುವ ಒಬ್ಬರನ್ನು ಕರೆತರಲಾಗಿತ್ತು. ಆದರೆ ಅವರಿಗೆ ಒಂದು ಸರಳ ನಕ್ಷೆಯನ್ನು ಬಿಡಿಸುವುದಕ್ಕೂ ಆಗಲಿಲ್ಲ.
ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಗೀತಾ ಮಾತಾಜಿ, ಗೀತಾ ಕೋಡಿಕಲ್ ಮಾತಾಜಿ ಓದಿ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಲಕ್ಷ್ಮೀ ಪ್ರಿಯಂ ಮಾತಾಜಿ ಓದಿ. ಓದ್ತೇನೆ ಮಾತಾಜಿ, ಓದ್ತೇನೆ. ಓದಿ 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 ಓದಿ. ಗೀತಾ ಗೀತಾ ಅವ್ರದ್ದು ಕೋಡಿಕಲ್, ಆಗತ್ಲು ಓದ್ಲ ಮಾತಾಜಿ ನಾನು. ಗೀತಾ ಕೋಡಿಕಲ್ ಭೂಮಿಯನ್ನು ಮಾತಾಜಿ ಓದ್ಲಿ ಇವಾಗ. ಆಗ್ಲಿ ಭೂಮಿಯ ಆಗ್ಲಿ. ಜಂಬೂ ದ್ವೀಪ, ಸಮಾನ ಕೇಂದ್ರದ ಸಮುದ್ರಗಳ ಮತ್ತು ದ್ವೀಪಗಳ ನಡುವಣ ಒಂದು ದ್ವೀಪ ಎಂಬ ಭಾಗವತದ ವಿವರಣೆಗೆ ಆಧುನಿಕ ವಿಜ್ಞಾನಿಗಳು ಮಾನ್ಯತೆ ಕೊಟ್ಟಿರಲಿಲ್ಲ. ವೈದಿಕ ಸಾಹಿತ್ಯದಲ್ಲಿ ವಿವರಿಸಲಾಗಿರುವಷ್ಟು ಎತ್ತರದ ಪರ್ವತಗಳು ಲೋಕದಲ್ಲಿ ಅವರ ಕಣ್ಣಿಗೆ ಬಿದ್ದಿರಲಿಲ್ಲ. ಆದರೂ ಶ್ರೀಲ ಪ್ರಭುಪಾದರು ತಮ್ಮ ಶಿಷ್ಯರಿಗೆ ತಮ್ಮ ಪಶ್ಚಿಮದ ಪೂರ್ವಗ್ರಹದಿಂದ ಪ್ರಭಾವಿತರಾಗಬಾರದೆಂದು ಭಾಗವತದಲ್ಲಿ ವರ್ಣಿತವಾಗಿರುವ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಬೇಕೆಂದು ಹೇಳಿದರು. ಅದು ನಿಜಕ್ಕೂ ಕಷ್ಟ. ಶ್ರೀಲ ಪ್ರಭುಪಾದರು ಒಪ್ಪಿಕೊಂಡರು. ನಾನು ಇದನ್ನು ಬರೆದಾಗ ಬೇರೆಯವರ ಸಹಾಯವಿಲ್ಲದೆ ನಾನೇನೂ ಮಾಡಲಾರೆ ಎನ್ನಿಸಿತ್ತು. ಹೇಗೆ ಬರೆದಿರಿ ಮತ್ತೆ? ಕಮಾಲ ಕೃಷ್ಣರು ಕೇಳಿದರು. ಶ್ರೀಲ ಪ್ರಭುಪಾದರು ಉತ್ತರಿಸಿದರು, ಕೃಷ್ಣ ಸಹಾಯ ಮಾಡಿದ, ನನಗೆ ಗೊತ್ತಿಲ್ಲ. ಅವರು ನಕ್ಕರು. ಯಾರೋ ಆ ಕೃಷ್ಣ ಸಹಾಯ ಮಾಡಿದನು? ಅನಿವಾರ್ಯ ಪ್ರಶ್ನೆಯನ್ನು ಭಕ್ತರು ಕೇಳಿದರು. ಆದರೆ ನಾವು ಇದನ್ನು ವಿಜ್ಞಾನಿಗಳಿಗೆ ವಿವರಿಸುವುದು ಹೇಗೆ? ನಾವು ವಿಜ್ಞಾನಗಳನ್ನೇನು ಒಪ್ಪಿಕೊಳ್ಳಬೇಕಾಗಿಲ್ಲ. ಶ್ರೀಲ ಪ್ರಭುಪಾದರು ಉತ್ತರಿಸಿದರು, ನಾವು ಶಾಸ್ತ್ರದ ಪ್ರಕಾರ ವಿವರಿಸಬೇಕು. ಅವರಿಗೆ ಶಾಸ್ತ್ರ ಅರ್ಥವಾದರೆ ಅದು ಅರ್ಥವಾಗುತ್ತದೆ. ಇಲ್ಲದಿದ್ದರೆ ಈ ವಿಜ್ಞಾನಿ ನಾಮಧಾರಕರನ್ನು ತೃಪ್ತಿಗೊಳಿಸುವುದು ನಮ್ಮ ಕೆಲಸವಲ್ಲ. ನಿಜವಾದ ವಿವರಗಳ ಬಗೆಗೆ ನಾವು ಮಾತನಾಡುತ್ತೇವೆ. ಈ ಸೌರವ್ಯೂಹ ಮಾದರಿಯು ಪಶ್ಚಿಮದ ನಾಗರಿಕತೆಯ ಪತನಕ್ಕೆ ನಾಂದಿಯಾಗಬಹುದು ಎಂದು ತಮಾಲ ಕೃಷ್ಣರು ಹೇಳಿದರು. ಹೌದು ಪ್ರಭುಪಾದರೆಂದರು. ಅವರು ಮೋಸ ಮಾಡುತ್ತಿದ್ದಾರೆ ಎಂಬ ಸಂಗತಿಯನ್ನು ನಾನು ಬಯಲು ಮಾಡಬಯಸುತ್ತೇನೆ. ಹಣ ಮಾಡುವುದೊಂದೇ ಅವರ ಗುರಿ. ಅದಕ್ಕಾಗಿ ಅವರು ವಂಚನೆಯಲ್ಲಿ ತೊಡಗುತ್ತಾರೆ. ನೀವು ಈ ಸೌರವ್ಯೂಹದ ಮಾದರಿಯನ್ನು ರೂಪಿಸಬಲ್ಲಿರಾದರೆ ಅದು ಅದ್ಭುತ ವಿಜಯವಾಗುತ್ತದೆ, ಯಶಸ್ಸಾಗುತ್ತದೆ. ಜುಲೈ ಆರಂಭದಲ್ಲಿ ಕೆಲವರು ಭಕ್ತರು ಶ್ರೀಮದ್ ಭಾಗವತದ ವಿವರಣೆಯ ಮೇರೆಗೆ ವಿಶ್ವದ ಚಿತ್ರಗಳನ್ನು ಬಿಡಿಸುವ ಪ್ರಯತ್ನದಲ್ಲಿ ತೊಡಗಿದ್ದರು. ಉಪಗ್ರಹದಿಂದ ತೆಗೆದ ಭೂಮಿಯ ಚಿತ್ರಗಳು ಶ್ರೀಮದ್ ಭಾಗವತದ ವಿವರಣೆಯೊಂದಿಗೆ ಸ್ವಲ್ಪವೂ ಹೊಂದಿಕೆಯಾಗದಿರುವ ಬಗೆಗೆ ಏನು ಮಾಡುವುದೆಂದು ಅವರೆಲ್ಲ ಗೊಂದಲಕ್ಕೆ ಒಳಗಾಗಿದ್ದರು. ವಿಜ್ಞಾನಿಗಳು ತಮ್ಮದೇ ಆದ ನಿಬಂಧನೆಗಳಿಗೆ ಬದ್ಧರಾಗಿ ತಮ್ಮ ದೃಷ್ಟಿಕೋನದಿಂದಾಚೆಗೆ ಹೋಗಲಾರರೆಂದು ಶ್ರೀಲ ಪ್ರಭುಪಾದರು ಉತ್ತರಿಸಿದರು. ಶ್ರೀಮದ್ ಭಾಗವತದ ವಿವರಣೆಯು ಈಗಲೂ ಜಗತ್ತಿನ ಸುತ್ತ ಆಧುನಿಕ ಪ್ರಯಾಣದೊಂದಿಗೆ ಹೊಂದುತ್ತಿಲ್ಲ ಎಂದು ತಮಾಲ ಕೃಷ್ಣರು ಹೇಳಿದಾಗ ಶ್ರೀಲ ಪ್ರಭುಪಾದರು ಹೊಂದಿಕೆಯಾಗುತ್ತಿದೆ ಎಂದು ಹೇಳಿದರು. ನಿಮಗೆಲ್ಲ ಪೂರ್ವಗ್ರಹ ಬಡಿದಿದೆ ಪ್ರಭುಪಾದರೆಂದರು. ಎಲ್ಲವೂ ಹೇಗಿವೆ ಎಂಬ ವಿಚಾರದಲ್ಲಿ ನೀವು ಪೂರ್ವಗ್ರಹಿಕೆಗಳಿಂದ ಬದ್ಧರಾಗಿದ್ದೀರಿ. ಇದೊಂದು ಗಾಣದ ಎತ್ತಿನಂತೆ ಸುಮ್ಮನೆ ವೃತ್ತಾಕಾರದಲ್ಲಿ ಸುತ್ತುತ್ತಲೇ ಇರುತ್ತವೆ. ಎತ್ತನ್ನು ಕಟ್ಟಿ ಹಾಕುತ್ತಾರೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಓದುವಾಗ ಎಲ್ಲರೂ ಓದ್ತೀನಿ ಮಾತಾಜಿ, ಗಟ್ಟಿಯಾಗಿ ಓದ್ತೀನಿ. ಓದಿ. ಇಲ್ಲ ಮಾತಾಜಿ, ಮೇಲ್ ಮಾಡಿ ಮಾತಾಜಿ, ಓದ್ತೀನಿ. ಮಾತಾಜಿ ನಾನು PDF ಚೇಂಜ್ ಮಾಡ್ತೀನಿ ಮಾತಾಜಿ. ಒಂದ್ ನಿಮಿಷ. ಆಯ್ತು. ಎರಡೇ ಇದ್ದದ ಪೇಜ್? ಹೌದು ಮಾತಾಜಿ. ಓದುವಾಗ ಸ್ವಲ್ಪ ಗಟ್ಟಿಯಾಗಿ ಓದಿ, ಎಲ್ಲರಿಗೂ ಕೇಳಿಸುವಂತೆ ಓದಿ. ಓದ್ಲ ಮಾತಾಜಿ? ಒಂದ್ ನಿಮಿಷ ಹಾಕ್ತೀನಿ. ಆಗ್ಲಿ ಆಗ್ಲಿ. ಪುಸ್ತಕ ಇದೆ ಮಾತಾಜಿ ನಿಮ್ಮ ಹತ್ರ? ಒಪ್ಪಿದೆಯಾ ಮಾತಾಜಿ ನಿಮ್ಮ ಹತ್ರ? ಇಲ್ಲ ಮಾತಾಜಿ, ನನ್ನ ಹತ್ರ ಪುಸ್ತಕ ಇಲ್ಲ. ಒಂದ್ ನಿಮಿಷ ನಿಲ್ಲಿ. ನಿಮಗೆಲ್ಲ ಪೂರ್ವಗ್ರಹ ಬಡಿದಿದೆ ಪ್ರಭುಪಾದರೆಂದರು. ಎಲ್ಲವೂ ಹೇಗಿದೆ ಎಂಬ ವಿಚಾರದಲ್ಲಿ ನೀವು ಪೂರ್ವಗ್ರಹಿಕೆಗಳಿಂದ ಬದ್ಧರಾಗಿದ್ದೀರಿ. ಇದೊಂದು ಗಾಣದ ಎತ್ತಿನಂತೆ ಸುಮ್ಮನೆ ವೃತ್ತಾಕಾರದಲ್ಲಿ ಸುತ್ತುತ್ತಲೇ ಇರುತ್ತವೆ. ಎತ್ತನ್ನು ಕಟ್ಟಿ ಹಾಕಿರುತ್ತಾರೆ. ಓದಿ ಮಾತಾಜಿ. ಚಂದ್ರನ ಬಳಿ ಹೋಗು, ಅಲ್ಲಿಂದ ಅಲ್ವಾ ಮಾತಾಜಿ? ಅದು ತಿರುಗುತ್ತಲೇ ಇರುತ್ತದೆ. ತಿರುಗುತ್ತಲೇ ಇರುತ್ತದೆ. ಅದು ತಿರುಗುತ್ತಲೇ ಇರುತ್ತದೆ. ಹಾಗೆಯೇ ನಿಮ್ಮನ್ನೆಲ್ಲ ಕಟ್ಟಿ ಹಾಕಿ ಬಿಟ್ಟಿದ್ದಾರೆ.
ಗಾಣದ ಎತ್ತಿನಂತೆ ನೀವು ಬೇರೆ ಕಡೆಗೆ ಹೋಗಲಾರಿರಿ. ಚಂದ್ರನ ಬಳಿ ಹೋಗುವ ವಿಷಯದಲ್ಲಿ ನಿಮ್ಮನ್ನು ವಂಚಿಸಲಾಗಿದೆ. ಅವರನ್ನು ನಂಬುವುದು ಹೇಗೆ? ಒಬ್ಬನು ವಂಚಕ ಎಂದು ಒಮ್ಮೆ ಸಾಬೀತಾದರೆ ಸಾಕು, ಅವನು ಯಾವಾಗಲೂ ವಂಚಕನೇ. ಒಬ್ಬ ಸಭ್ಯ ನನಗೆ ಗೊತ್ತಿಲ್ಲ ಎನ್ನುತ್ತಾನೆ. ಅವರು ಸಭ್ಯ ಜನರಲ್ಲ, ಲೋಫರ್ ವರ್ಗ. ಅವರನ್ನು ನಂಬುವುದು ಹೇಗೆ? ಜಗತ್ತು ಚಪ್ಪಟೆಯಾಗಿದೆ ಎಂದರು. ಆಮೇಲೆ ದುಂಡಗಿದೆ ಎಂದು ಗೆಲ್ಲಿಲಿಯು ಹೇಳಿದ. ಇದಕ್ಕಾಗಿ ಅವನನ್ನು ನೇಣು ಹಾಕುವುದರಲ್ಲಿದ್ದರು. ಅವರಿಗೆ ಗೊತ್ತಿರಲಿಲ್ಲ, ಇವನಿಗೆ ಗೊತ್ತಿರಲಿಲ್ಲ. ನಮ್ಮ ಜ್ಞಾನ ಬದಲಾಗುವುದಿಲ್ಲ, ಏಕೆಂದರೆ ಅದು ಪರಿಪೂರ್ಣವಾದದ್ದು. ಒಮ್ಮೆ ಬದಲಾವಣೆಗೆ ಒಳಗಾಯಿತು ಎಂದ ಮೇಲೆ ಅದು ಪರಿಪೂರ್ಣವಲ್ಲ. ಕೆಲ ದಿನಗಳ ನಂತರ ಭಕ್ತರ ಸಮಿತಿ ಮತ್ತೆ ಪ್ರಭುಪಾದರ ಬಳಿಗೆ ಬಂದಿತು. ಭಾಗವತದಲ್ಲಿ ಬರುವ ಜಂಬೂದ್ವೀಪದ ವರ್ಣನೆಯು ಭಾರತವನ್ನು ತಲುಪಲು ಲಾಸ್ ಏಂಜಲೀಸ್ನಿಂದ ಪಶ್ಚಿಮಕ್ಕೆ ಬರಬೇಕಾದ ವಾಸ್ತವ ಸಂಗತಿಯನ್ನು ಹೇಗೆ ಸರಿದೂಗಿಸುತ್ತದೆ ಎಂದು ಪ್ರಭುಪಾದರನ್ನು ಕೇಳಿದರು. ಪ್ರಭುಪಾದರು ಉತ್ತರಿಸುತ್ತಾ ಸದ್ಯಕ್ಕೆ ಅಂತಹ ಸಣ್ಣ ಸಮಸ್ಯೆಗಳ ಬಗೆಗೆ ತಲೆ ಕೆಡಿಸಿಕೊಳ್ಳಬಾರದೆಂದರು. ಪೆಸಿಫಿಕ್ ಸಮುದ್ರವು ಒಂದು ಜಲಕಣ ಎಂದರು. ವ್ಯಾವಹಾರಿಕ ತಿಳುವಳಿಕೆ ಪರಿಮಿತಿಯಲ್ಲಿ ಭಾಗವತದ ವಿವರಗಳನ್ನು ಹೊಂದಿಸಲಾಗುವುದಿಲ್ಲವೆಂದರು. ವೈಕುಂಠದಿಂದ ಹಿಂದಿರುಗಿದ ನಾರದರ ಕಥೆಯನ್ನು ಶ್ರೀಲ ಪ್ರಭುಪಾದರು ಪ್ರಸ್ತಾವಿಸಿದರು. ಹಿಂದಿರುಗಿದ ನಾರದರು ನಾರಾಯಣನು ಒಂದು ಸೂಜಿಯ ಕಣ್ಣಿನಲ್ಲಿ ಆನೆಯನ್ನು ತೂರಿಸಿದ ಸಂಗತಿಯನ್ನು ಚಮ್ಮಾರನೊಬ್ಬನಿಗೆ ಹೇಳಿದರು. ಆ ಬಡ ಚಮ್ಮಾರ ಹೇಳಿದನಂತೆ, ಓಹ್, ನಾರಾಯಣ ತುಂಬಾ ದೊಡ್ಡವನು, ಆದರೆ ಘನವಿದ್ವಾಂಸ. ಬ್ರಾಹ್ಮಣನೊಬ್ಬ ಅವೆಲ್ಲ ಕಟ್ಟುಕಟ್ಟೆಗಳು ಎಂದನಂತೆ. ಆಗ ಬ್ರಾಹ್ಮಣರು ಮೇಲೆ ಕೆಳಗೆ ಆಗ್ತಾ ಇದೆ, ಓದ್ತೀನಿ. ಆಗ ನಾರದರು ಮಾತಾಜಿ ಯಾರ್ಗಾರ ಕೊಡಿ ಮಾತಾಜಿ, ಓದ್ತಕ್ಕ ಆಗ್ತಾ ಇಲ್ಲ, ಕೆಮ್ಮು ಬರ್ತಾ ಇದೆ. ಹರೇ ಕೃಷ್ಣ ಮಾತಾಜಿ, ನಾನು ಓದ್ತೀನಿ ಮಾತಾಜಿ. ಮಾತಾಜಿ ನಾವು ಓದ್ಲಾ ಮಾತಾಜಿ? ಉಮಾದೇವಿ ಮಾತಾಜಿ ನಾನು ಓದ್ತೀನಿ ಮಾತಾಜಿ. ತುಂಬಾ ಆಗ ದಿನ ಆಯ್ತು ನಾರದರು ಬಡ ಚಮ್ಮಾರನನ್ನು ಕೇಳಿದರು, ನಾರಾಯಣನು ಸೂಜಿಯ ಕಣ್ಣಿನಲ್ಲಿ ಆನೆಯನ್ನು ತೂರಿಸಿದನೆಂದರೆ ನೀನು ಹೇಗೆ ನಂಬಿದೆ? ಆಗ ಚಮ್ಮಾರನು, ಏಕೆ ನಂಬಬಾರದು? ನಾನು ಒಂದು ಆಲದ ಮರದ ಕೆಳಗೆ ಕುಳಿತಿದ್ದೇನೆ. ಅದರಲ್ಲಿ ಎಷ್ಟೆಷ್ಟೋ ಹಣ್ಣುಗಳಿವೆ. ಪ್ರತಿ ಹಣ್ಣಿನಲ್ಲೂ ಅನೇಕ ಬೀಜಗಳಿವೆ. ಆ ಬೀಜಗಳಲ್ಲಿ ಒಂದೊಂದು ದೊಡ್ಡ ಮರವಾಗುತ್ತದೆ. ಪ್ರಯೋಗ ತರ್ಕದಿಂದ ಅಮೂರ್ತವಾದದ್ದನ್ನು ಗ್ರಹಿಸುವುದು ಕಷ್ಟ ಎಂದು ಶ್ರೀಲ ಪ್ರಭುಪಾದರು ಹೇಳಿದರು. ಎಲ್ಲವೂ ಅಗ್ರಾಹ್ಯ ಅವರೆಂದರು. ಆದರೆ ಈ ಕತ್ತೆಗಳು ಅದನ್ನು ಗ್ರಾಹ್ಯವಾಗಿ ತರಲು ಬಯಸಿದ್ದಾರೆ. ನಿಮ್ಮ ನಾಮಪತ್ರ ಶಿಕ್ಷಣದಿಂದಲೇ ಬೀಗಬೇಡಿ, ಅದಕ್ಕೆ ಬೆಲೆ ಇಲ್ಲ. ಒಂದು ದಿನ ಕಾರ್ಯದರ್ಶಿಯಿಂದ ಏನೋ ಸುದ್ದಿ ಕೇಳುತ್ತಾ ಶ್ರೀಲ ಪ್ರಭುಪಾದರು ತೋಟದಲ್ಲಿ ಕುಳಿತಿದ್ದರು. ಎತ್ತರದ ಗೋಡೆಯಿಂದ ಕೆಲವು ಕಪಿಗಳು ಬಂದು ಭಕ್ತರ ಮಾತಾಜಿ ಸ್ವಲ್ಪ ಮೇಲೆ ಮಾಡಿ ಮಾತಾಜಿ, ಭಕ್ತರ ಕಡೆ ನೋಡಿದವು. ಅವುಗಳನ್ನು ಓಡಿಸುವಂತೆ ಪ್ರಭುಪಾದರು ಆಗಾಗ ಹೇಳುತ್ತಿದ್ದರು. ಒಂದು ಸಲ ಒಂದು ಕಪಿಯು ಗೊಂಬೆಯಿಂದ ನೇತಾಡಿಸಿ ಕಪಿಗಳನ್ನೆಲ್ಲ ಹೆದರಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದರು. ಆದರೂ ಕಪಿಗಳು ಬರುತ್ತಲೇ ಇದ್ದವು. ಕೆಲವು ವೇಳೆ ಕಪಿಗಳನ್ನು ಕಂಡಾಗ ಶ್ರೀಲ ಪ್ರಭುಪಾದರಿಗೆ ಡಾರ್ವಿನನ ಮೇಲೆ ಚರ್ಚೆ ಮಾಡುವ ಪ್ರಚೋದನೆ ದೊರೆಯುತ್ತಿತ್ತು. ಕೃಷ್ಣನು ಒಂದು ಸಲ ಆ ಕಪಿಗಳನ್ನು ಸ್ನೇಹಿತರಂತೆ ಕಂಡು ಅವುಗಳಿಗೆ ಬೆಣ್ಣೆಯನ್ನು ಕೊಟ್ಟು ಕಾಡಿನಲ್ಲಿ ಅವುಗಳೊಂದಿಗೆ ಆಟವಾಡಿದ ಘಟನೆಯನ್ನು ವಿವರಿಸಿದರು. ಅವರು ಮಾತನಾಡುತ್ತಿದ್ದಂತೆ ಅಳಿಲುಗಳು ಗೋಡೆಯ ಮೇಲೆ ಉದ್ದಕ್ಕೂ ಸುಲಿದಾಡುತ್ತಿದ್ದವು. ಆಗಾಗ ಹಸಿರು ಗಿಳಿ ಜೋಡಿ ಅಂಗಳಕ್ಕೆ ಇಳಿಯುತ್ತಾ ಒಂದು ಪೊದೆಯ ಕೊಂಬೆಯ ಮೇಲೆ ತೂರಾಡುತ್ತಾ ಕಿರಿಚಾಡುತ್ತಾ ತೋಟದ ಮೇಲೆ ಆಕಾಶಕ್ಕೆ ಬುರ್ರೆಂದು ಹಾರಿ ಹೋಗುತ್ತಿದ್ದವು. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಉಮಾದೇವಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಸೋಗೆ ನವಿಲು ತನ್ನ ನೀಲಿ ನೇರಳೆ ಹಸಿರು ಬಣ್ಣದ ಪುಕ್ಕಗಳ ವೈಭವವನ್ನು ಪ್ರದರ್ಶಿಸುತ್ತಾ ಭಕ್ತರ ಆನಂದಕ್ಕಾಗಿ
ನಿಂತಿದೆಯೋ ಎಂಬಂತೆ ಜಾಗಾರವಾಡುತ್ತಿತ್ತು. ಒಬ್ಬ ಬ್ರಹ್ಮಚಾರಿ ಒಂದೇ ಸಮನೆ ಶೀಲ ಪ್ರಭುಪಾದರಿಗೆ ಗಾಳಿ ಬೀಸುತ್ತಿದ್ದ. ಶೀಲ ಪ್ರಭುಪಾದರು ಮೌನವಾಗಿ ಕುಳಿತರು. ಶೀಲ ಪ್ರಭುಪಾದರಿಗೆ ತೊಂದರೆಯಾಗದ ರೀತಿಯಲ್ಲಿ ಕೆಲವು ಪ್ರಶ್ನೆಗಳನ್ನು ಮುಂದಿಡಲು ತಮಾಲು ಕೃಷ್ಣರು ಬಂದರು. ಗುರು ಮಹಾರಾಜರ ಪಾದ ಮೂಲದಲ್ಲಿ ಕುಳಿತು ಅವರ ಕೆಲವು ವಿಷಯಗಳನ್ನು ಎತ್ತಿದರು. ಶೀಲ ಪ್ರಭುಪಾದರೆ ದೀಕ್ಷೆ ಪಡೆಯ ಬಯಸುತ್ತಿದ್ದೇವೆ ಎಂದು ಅನೇಕರು ನಮಗೆ ಪತ್ರಗಳನ್ನು ಬರೆಯುತ್ತಿದ್ದಾರೆ. ನಿಮಗೆ ಪ್ರಕೃತಿ ಸ್ವಸ್ಥವಿಲ್ಲದ ಕಾರಣ ಇಲ್ಲಿಯವರೆಗೆ ತಡೆಯಿರಿ ಎಂದು ಅವರಿಗೆ ಹೇಳುತ್ತಾ ಬಂದಿದ್ದೆವು. ಈಗ ಹೇಳಿ ತಮಾಲ ಕೃಷ್ಣರು ಗುರುವಾದವನು ಶಿಷ್ಯರ ಕರ್ಮಗಳನ್ನು ತೆಗೆದುಕೊಳ್ಳಬೇಕಾಗಿರುವುದರಿಂದ ಮತ್ತು ಗುರು ಮಹಾರಾಜರ ಆರೋಗ್ಯ ತುಂಬಾ ಕ್ಷೀಣಿಸುವುದರಿಂದ ಹೆಚ್ಚು ಶಿಷ್ಯರನ್ನು ಸ್ವೀಕರಿಸುವುದನ್ನು ಸ್ವಲ್ಪ ತಡ ಮಾಡಿದರೆ ಒಳ್ಳೆಯದು ಎಂದು ಅಭಿಪ್ರಾಯಪಟ್ಟರು. ಶೀಲ ಪ್ರಭುಪಾದರು ಮೌನವಾಗಿದ್ದರು. ಬುಗ್ಗೆಯ ಜಲಸ್ಫೋಟವು ವೃಂದಾವನದ ಶಾಂತಿ ತಾಳ ಹಾಕುತ್ತಿತ್ತು. ಆಗ ಅವರು ಮಾತನಾಡಲು ಆರಂಭಿಸಿದರು. ಶಿಷ್ಯರ ಪೈಕಿ 3 ಹೆಸರು ಹೇಳಿ ಇವರುಗಳ ದೀಕ್ಷೆ ಕೊಡಬಹುದು ಎಂದರು. ಅಮೆರಿಕಾದಲ್ಲಿರುವ ಭಕ್ತರು ನೇರವಾಗಿ ಬರೆದು ದೀಕ್ಷೆ ಕೊಡುವಂತೆ ಕೇಳಬಹುದೇ ಎಂದು ತಮಾಲ ಕೃಷ್ಣರು ಕೇಳಿದರು. ಹತ್ತಿರದವರನ್ನು ಸಂಪರ್ಕಿಸಲು ಎಂದು ಶೀಲ ಪ್ರಭುಪಾದರು ಹೇಳಿ ಇನ್ನು 3 ಜನ ದೀಕ್ಷೆ ಕೊಡಬಲ್ಲವರ ಹೆಸರು ಹೇಳಿದರು. ಯುರೋಪಿನ ಈ 6 ಪ್ರಮುಖ ಶಿಷ್ಯರು ತಮ್ಮಲ್ಲೇ ಹಂಚಿಕೊಳ್ಳಬಹುದು. ಹತ್ತಿರದವರನ್ನು ಆಯ್ಕೆ ಮಾಡಿಕೊಳ್ಳಬಹುದು ಎಂದರು. ಇದು ಮೊದಲ ದೀಕ್ಷೆ ಮತ್ತು ಎರಡನೇ ದೀಕ್ಷೆ ಎರಡಕ್ಕೂ ಅನ್ವಯಿಸುತ್ತದೋ ಎಂದು ತಮಾಲ ಕೃಷ್ಣರು ಕೇಳಿದಾಗ ಪ್ರಭುಪಾದರು ಹೌದೆಂದರು. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ರಾಜು ತಂಬಟ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಮಾತಾಜಿ. ಇಲ್ಲಿಂದ ಓದ್ಬೇಕು, ಅಂದ ಮೇಲೆ ಓದ್ಬೇಕಲ್ಲ ಮಾತಾಜಿ? ಹೌದು. ಅಂದ ಮೇಲೆ ಮೊದಲು ದೀಕ್ಷೆ, ಎರಡನೇ ದೀಕ್ಷೆಗಳಿಗೆ ಭಕ್ತರು ಇನ್ನು ಮುಂದೆ ನಿಮಗೆ ಬರೆಯಬೇಕಾಗಿಲ್ಲ. ಅವರು ಹತ್ತಿರದ ಗುರುಗಳಿಗೆ ಬರೆದುಕೊಳ್ಳಬೇಕು. ಆದರೆ ಆ ಭಕ್ತರು ತಮ್ಮ ಶಿಷ್ಯರೇ ಆಗಿರಬೇಕು. ದೀಕ್ಷೆ ಕೊಡುವ ಗುರು ನಿಮ್ಮ ಪರವಾಗಿ ದೀಕ್ಷೆ ನೀಡುತ್ತಾರೆ ಎಂದು ತಮಾಲ ಕೃಷ್ಣ ಹೌದು ಎಂದು ಪ್ರಭುಪಾದರು ಹೇಳಿದರು. ಭಾರತದಲ್ಲಿ ಈ ಕೆಲಸ ಮಾಡಲು ಯಾರನ್ನಾದರೂ ಮನಸ್ಸನ್ನು ಇಟ್ಟುಕೊಂಡಿದ್ದೀರಾ ಎಂದು ತಮಾಲ ಕೃಷ್ಣರು ಕೇಳಿದಾಗ ಶ್ರೀಲ ಪ್ರಭುಪಾದರು 6ಕ್ಕೆ ಇನ್ನೊಂದು ಹೆಸರು ಸೇರಿಸಿದರು. 7 ಹೆಸರುಗಳನ್ನು ಶ್ರೀಲ ಪ್ರಭುಪಾದರು ಮತ್ತೆ ತಿಳಿಯ ಬಯಸಿದಾಗ ತಮಾಲ ಕೃಷ್ಣರು 7 ಹೆಸರುಗಳನ್ನು ಓದಿದರು ಅಷ್ಟೇ. ಪ್ರಭುಪಾದರೆಂದರು, ಸದ್ಯಕ್ಕೆ ಈ 7 ಹೆಸರುಗಳನ್ನು ಹಂಚಿ. ಅನಂತರ ಅವರು ಮತ್ತೆರಡು ಹೆಸರು ಸೇರಿಸಿದರು. ಅನಂತರ ಇನ್ನು ಮುಂದೆ ನನಗಾಗಿ ಕಾಯಬೇಡಿ, ಅರ್ಹರಾದವರೊಂದು ಪರಿಗಣಿಸಿದ ಮೇಲೆ ದೀಕ್ಷೆ ಕೊಡಿ. ನಿಮ್ಮ ವಿವೇಚನೆ ಶಕ್ತಿಯನ್ನು ಅದು ಅವಲಂಬಿಸಿದೆ ಎಂದು ಶೀಲ ಪ್ರಭುಪಾದರು ಇನ್ನೇನು ಹೇಳಲಿಲ್ಲ. ಸ್ವಲ್ಪ ಹೊತ್ತಾದ ನಂತರ ಕೀರ್ತನ ಕೇಳುತ್ತಾರೆ ಎಂದು ತಮಾಲ ಕೃಷ್ಣರು ಕೇಳಿದಾಗ ಬೆಕ್ಕೆಂದು ತಲೆಯಾಡಿಸಿದರು. ಕಾಯುತ್ತಿದ್ದ ಕೀರ್ತನಕಾರರು ಅವರೊಂದಿಗೆ ಕೂಡಿಕೊಂಡರು. ಮರುದಿನ ಬೆಳಗ್ಗೆ ಪ್ರಭುಪಾದರು ಇನ್ನೂ 2 ಹೆಸರು ಸೇರಿಸಿದರು. ಹೀಗೆ ಆಚಾರ್ಯರ ಪ್ರತಿನಿಧಿಗಳು ಅದು ಋತ್ವಿಕ್ಗಳಾಗಿ ಕಾರ್ಯ ಮಾಡುವ ಪಟ್ಟಿಯಲ್ಲಿ ಒಟ್ಟು 11 ಜನ ಶಿಷ್ಯರು ಸೇರಿದರು. ಹೊಸದಾಗಿ ಇಸ್ಕಾನ್ ಭಕ್ತರಾದವರು ದೀಕ್ಷೆ ಪಡೆಯಲು ಅನಗತ್ಯವಾಗಿ ದೀರ್ಘಕಾಲದವರೆಗೆ ಕಾಯುವಂತೆ ಮಾಡುವುದು ಶೀಲ ಪ್ರಭುಪಾದರಿಗೆ ಇಷ್ಟವಿರಲಿಲ್ಲ. ಆಗ ಅವರು ಆಯ್ದ 11 ಜನ ಶಿಷ್ಯರ ವಿವೇಚನೆಯ ಮೇರೆಗೆ ಕ್ರಮಬದ್ಧವಾಗಿ ನಿರಂತರವಾಗಿ ದೀಕ್ಷಾ ಕಾರ್ಯವನ್ನು ಮುಂದುವರಿಸಬಹುದು. ಜುಲೈ 10 ತಮಾಲ ಕೃಷ್ಣರಿಗೆ ಗೋಪಾಲಕೃಷ್ಣರಿಂದ ಫೋನ್ ಕರೆ ಬಂತು. 300 ಡಕಾಯಿತರು ಪುಂಡರು ಮಾಯಾಪುರದ ದೇವಾಲಯಕ್ಕೆ ಮುತ್ತಿಗೆ ಹಾಕಿದರು. 5 ಭಕ್ತರು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಭವಾನಂದ ಸ್ವಾಮಿಯವರ ದಾಳಿಕಾರರ ಮೇಲೆ ಗುಂಡು ಹಾರಿಸಿ 2 ಗಾಯಗೊಳಿಸಿದ್ದರು. ಕರೆ ಹೋದ 2 ಗಂಟೆವರೆಗೂ ಭಾರತ ಪೊಲೀಸರು ಬಂದು ಭವಾನಂದರನ್ನು ಬಂಧಿಸಿದರು. ಶೀಲ ಪ್ರಭುಪಾದರಿಗೆ ಈ ಸುದ್ದಿ ಕೇಳಿ ತುಂಬ ಕಸಿವಿಸಿಯಾಯಿತು. ಡಕಾಯಿತರನ್ನು ದಾಳಿ ಮಾಡಿದಾಗ ನಾವು ಗುಂಡು ಹಾರಿಸಿದರೆ ಏನು ತಪ್ಪು ಎಂದರು. ಅನಂತರ ಆ ದಾಳಿಯನ್ನು ಕುರಿತು ಹಿಂದೂಸ್ತಾನ್ ಟೈಮ್ಸ್ನ ಪಾಠವನ್ನು ಓದಿಸಿ ಕೇಳಿದರು. ಆ ವರದಿಯ ಪ್ರಕಾರ ಕೆಲವು ಹಸುಗಳು ಇಸ್ಕಾನ್ ನಿವೇಶನದೊಳಗೆ ನುಸುಳಿದ್ದವು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಸೀದ್. ಹರೇ ಕೃಷ್ಣ ಬರ್ಸಿ. ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಲಿತಾ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಎಲ್ಲಿಂದ ಮಾತಾಜಿ? ಭಕ್ತರು. ಓದ್ತೀನಿ. ಭಕ್ತರು ಆ ಹಸುಗಳನ್ನು ಹೊಡೆದಿದ್ದರು.
ಇದು ಹಳ್ಳಿಗರನ್ನು ಕೆರಳಿಸಿತು. ಅವರು ದೂರು ಕೊಡಲು ದೇವಾಲಯಕ್ಕೆ ಬಂದಾಗ ಅವರ ಮೇಲೆ ಗುಂಡು ಹಾರಿಸಲಾಯಿತು. ಆ ಸುದ್ದಿಯಲ್ಲಿ ಭವಾನಂದ ಗೋಸ್ವಾಮಿಯವರ ಹೆಸರನ್ನು ಸೂಚಿಸಲಾಗಿತ್ತು. ಕೊನೆಯಲ್ಲಿ ಸಂಸ್ಥಾಪಕರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿಗಳು ಅಲ್ಲಿರಲಿಲ್ಲ ಎಂದು ಹೇಳಲಾಗಿತ್ತು. ಲೇಖನವನ್ನು ಓದಿಸಿ ಕೇಳಿ ಒಂದೆರಡು ಮಾತು ಹೇಳಿ ಶ್ರೀಲ ಪ್ರಭುಪಾದರು ಎಂದಿನಂತೆ ಮಧ್ಯಾಹ್ನದ ಅನುವಾದ ಬರಹ ಕಾರ್ಯಗಳಲ್ಲಿ ತೊಡಗಿದರು. ಮಧ್ಯಾಹ್ನ ನಂತರ ತಮಾಲ ಕೃಷ್ಣರನ್ನು ಕರೆಸಿದರು. ಏನೋ ಒಂದು ದೊಡ್ಡ ಕಾರಸ್ಥಾನ ನಡೆದಂತಿದೆ ಎಂದು ಹೇಳಿದರು. ಲೇಖನದ ಕೊನೆಯ ಸಾಲಿನಲ್ಲಿ ಸಂಸ್ಥಾಪಕ ಆಚಾರ್ಯರು ಇರಲಿಲ್ಲ ಎಂದು ಹೇಳಲಾಗಿದೆ. ನನ್ನನ್ನು ಬಂಧಿಸಿ ಸೆರೆಮನೆಯಲ್ಲಿ ಇರಿಸಿಬಿಡುತ್ತಿದ್ದರು. ಹಾಗಾದುದಕ್ಕೆ ಅವರಿಗೆಲ್ಲ ದುಃಖವಾಗಿದೆ ಎಂದರು. ಪತ್ರಿಕೆಯ ವರದಿ ಏಕಪಕ್ಷೀಯವಾಗಿದೆ ಎಂದು ತಮಾಲ ಕೃಷ್ಣರು ಆಕ್ಷೇಪಿಸಿದರು. ಭಕ್ತರು ದನಗಳನ್ನು ಚಚ್ಚಿದರು ಎಂಬ ವರದಿ ಸರಿಯಾಗಿಲ್ಲ. ಭಕ್ತರು ದನಗಳನ್ನು ಎಂದೂ ಹೊಡೆಯಲಾರರು. ಕೆಲವೇ ದಿನಗಳಲ್ಲಿ ಮಾಯಾಪುರದ ಘಟನೆಯ ಸತ್ಯಾಂಶಗಳನ್ನು ವಿವರಿಸಿ ಗೋಪಾಲಕೃಷ್ಣರಿಂದ ಕಾಗದ ಬಂದಿತು. ಸುಮಾರು 50 ಮುಸ್ಲಿಮರು ಇಸ್ಕಾನ್ ಜಮೀನಿನ ಬೆಳೆಯನ್ನು ಕದಿಯುತ್ತಿದ್ದರು. ನಿತಾಯ್ ಚಾಂದರು ತಡೆಯಲು ಯತ್ನಿಸಿದಾಗ ಅವರು ಮೇಲೆರಗಿ ನಿತಾಯ್ ಚಾಂದರ ತಲೆಯನ್ನು 3 ಕಡೆ ಕತ್ತರಿಸಿದ್ದರು. ಮುಂದೆ ಅವರಿಗೆ ದೇವಾಲಯದ ರುಗ್ಣಾಲಯದಲ್ಲಿ ಚಿಕಿತ್ಸೆ ನೀಡುತ್ತಿದ್ದಾಗ ಪುಂಡರ್ ಬಂದು ನಿತಾಯ್ ಚಾಂದರನ್ನು ಹೊಡೆದು ಒಬ್ಬ ಹೆಂಗಸನ್ನು ವಿವಸ್ತ್ರಗೊಳಿಸಿದರು. ಈ ಮಧ್ಯೆ ಇನ್ನೂ 250 ಜನ ಮುತ್ತಿಗೆ ಹಾಕಿ ಗೇಟುಗಳನ್ನು ಮುರಿದು ದೂರವಾಣಿ ಸಂಪರ್ಕ ತಂತಿಗಳನ್ನು ಕಿತ್ತು ಹಾಕಿ ನೀರಿನ ಪಂಪನ್ನು ಧ್ವಂಸ ಮಾಡಿದರು. ಜನರನ್ನು ಹೆದರಿಸಲು ಭವಾನಂದರು ಗಾಳಿಯಲ್ಲಿ ಒಂದು ಗುಂಡು ಹಾರಿಸಿದರು. ಆದರೂ ಅವರು ಚದುರದಿದ್ದಾಗ ಇನ್ನೊಂದು ಗುಂಡು ಹಾರಿಸಿದ್ದರಿಂದ ಇಬ್ಬರಿಗೆ ಗಾಯವಾಯಿತು. ಈ ಮಧ್ಯೆ ಪುಂಡರ ಒಬ್ಬ ಗುರುಕುಲನ ಶಿಕ್ಷಕನ ಎರಡೂ ಕೈಗಳನ್ನು ಕತ್ತರಿಸಿ ಅನೇಕ ಭಕ್ತರನ್ನು ಹೊಡೆದಿದ್ದರು. 2 ಗಂಟೆಗಳ ಕಾಲ ನಂತರ ಪೊಲೀಸರು ಬಂದು 20 ಮೈಲಿ ದೂರದಲ್ಲಿದ್ದ ಕೃಷ್ಣನಗರ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಬೇಕೆಂದು ತಿಳಿಸಿದರು. ಭಕ್ತರು ಪೊಲೀಸ್ ನಿಲ್ದಾಣಕ್ಕೆ ಬಂದಾಗ ಅವರನ್ನೆಲ್ಲ ಬಂಧಿಸಲಾಯಿತು. ತುಂಬಾ ಗಾಯಗೊಂಡಿದ್ದ ಇಬ್ಬರಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ನಿರಾಕರಿಸಲಾಯಿತು. ಭವಾನಂದರು ಇನ್ನೂ ಸೆರೆಮನೆಯಲ್ಲಿಯೇ ಇದ್ದರು. ಇದೆಲ್ಲ ಹರೇ ಕೃಷ್ಣ ಜನರನ್ನು ಓಡಿಸಲು ಮಾಡಿರುವ ಪಿತೂರಿ ಎಂದರು. ಅವರು ಇಡೀ ಬಂಗಾಳ ನಾಸ್ತಿಕ ದೇಶವಾಗಬೇಕೆಂದು ಬಯಸಿದ್ದಾರೆ ಎಂದರು. ಈ ಘಟನೆಯಿಂದ ತಮ್ಮ ಗ್ರಾಮದಲ್ಲಿನ ಪ್ರಚಾರಕ್ಕೆ ಧಕ್ಕೆಯಾಗುತ್ತದೆ ಎಂದು ತಮಾಲ ಕೃಷ್ಣರು ಹೇಳಿದಾಗ ಪ್ರಭುಪಾದರು ಉತ್ತರಿಸಿದರು, ಇಲ್ಲ, ಇದು ಸದ್ಯದಲ್ಲೇ ನಮಗೆ ಅನುಕೂಲವಾಗಲಿದೆ. ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಳ್ಳುವುದೆಂದು ಭಾವಿಸುತ್ತೇನೆ. ಇದು ಕಂಸ ಕೃಷ್ಣರ ಕಥೆಯೇ. ಕೃಷ್ಣ ಗೆಲ್ಲಬೇಕು, ಇಲ್ಲ ಕೃಷ್ಣನನ್ನು ಸೋಲಿಸಲು ಯಾರಿಗೂ ಸಾಧ್ಯವಿಲ್ಲ. ನಾನು ಅಲ್ಲಿ ಇದ್ದಿದ್ದರೆ ಗುಂಡು ಹಾರಿಸಿ ಎಂದು ಆಜ್ಞೆ ಮಾಡಿದೆ ಎಂದು ಹೇಳಿ ನನ್ನನ್ನು ಬಂಧಿಸುತ್ತಿದ್ದರು. ನಾನೀಗ ವಯಸ್ಸಾದವ, ಕ್ರಿಯಾಶೀಲನಾಗಲಾರೆ. ಆದ್ದರಿಂದ ನೀವೆಲ್ಲ ಸೇರಿ ಎಚ್ಚರಿಕೆಯಿಂದ ಏನಾದರೂ ಮಾಡಬೇಕು. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ, ಮಾತಾಜಿ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಮಾತಾಜಿ ಕೃಷ್ಣ. ಇದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಓಂ ನಮೋ ಭಗವತಿ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ 414 ಪೇಜ್ ನಂಬರ್ ಮಾತಾಜಿ. ಹಾ ಮಾತಾಜಿ 414 ಹಾ. ಹೌದು. ಸೊ ನಾವು ನೆನ್ನೆ ದಿವಸ ನಾವು ತಿಳ್ಕೊಂಡ್ವಿ, ಪ್ರಭುಪಾದರು ಅಲ್ಲಿ ಏನು ಗುರುಕುಲ ಶುರುವಾಗ್ತಾ ಇರೋದನ್ನ ನಾನು ನೋಡ್ಬೇಕು ಅಂತ ಹೇಳ್ಬಿಟ್ಟು ಆ ಕಟ್ಟಡವನ್ನ ಅವರು ಪೂರ್ತಿಯಾಗಿ ನೋಡ್ಕೊಂಡ್ ಬಂದ್ರು. ಮತ್ತೆ ಆ ಕಟ್ಟಡ ಹೊಂದಿದ್ರೆ ಸಾಲದು, ಅಲ್ಲಿ ವಿದ್ಯಾರ್ಥಿಗಳು ಬರ್ಬೇಕು, ನೀವು ಮೊದ್ಲು ವಿದ್ಯಾರ್ಥಿಗಳನ್ನ ಕರೆತನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಮತ್ತೆ ಅದಕ್ಕೆ ಏನ್ ಮಾಡ್ಬೇಕಂತನೂ ಅವ್ರು ಹೇಳಿದ್ರು. ಸೊ ನೀವು ಹೋಗಿ ಶ್ರೀಮಂತರನ್ನ ಭೇಟಿ ಮಾಡಿ ನೀವು ಅವ್ರಿಗೆ ಅರ್ಥ ಮಾಡಿಸಿ, ನೀವು ನಿಮ್ಮ ಮಕ್ಕಳನ್ನ ನೀವು ಸತ್ಪ್ರಜೆಗಳನ್ನಾಗಿ ಮಾಡ್ಬೇಕು ಅಂತಂದ್ರೆ, ನೀವು ಸಚ್ಚಾರಿತ್ರನಾಗಿ ಮಾಡ್ಬೇಕು ಅಂದ್ರೆ ನೀವು ಈ ಗುರುಕುಲದಲ್ಲಿ ಅವ್ರನ್ನ ಓದೋ ತರ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನೀವು
ವಿವರಿಸಿ ನೀವು ಅರ್ಥ ಮಾಡಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಇದನ್ನ ನಾವು ತಿಳ್ಕೊಂಡ್ವಿ. ಸೊ ಈಗ ಯಾವ ತಿಂಗಳು ನಡೀತಾ ಇದೆ ವೃಂದಾವನದಲ್ಲಿ ಅಂತಂದ್ರೆ ಜುಲೈ ತಿಂಗಳು ನಡೀತಾ ಇದೆ. ಸೊ ಇಲ್ಲಿ ಇವಾಗ ಮಳೆ ಶುರುವಾಗಿದೆ. ಸೊ ಇವಾಗ ವಾತಾವರಣ ಇವಾಗ ತುಂಬಾ ಬಿಸಿಲಿದ್ದು ಇವಾಗ ಆ ಧಗೆ ತಪ್ಪು ಬಿಟ್ಟು ಈಗ ತಂಪಾಗಿರೋ ವಾತಾವರಣ ಬಂದಿದೆ. ಮತ್ತೆ ಆ ವಾತಾವರಣ ಹೇಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಸತ್ಸ್ವರೂಪ ಗೋಸ್ವಾಮಿ ಅವರು ಇಲ್ಲಿ ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ಏನು ಮೋಡಗಳು ಇವಾಗ ಶುರುವಾಗಿದೆ. ಜುಲೈ ಮಧ್ಯಭಾಗದಲ್ಲಿ ಇವಾಗ ದಿನಾನು ಮಳೆ ಆಗ್ತಾ ಇದೆ. ಅಲ್ಲಿ ಕದಂಬ ಪುಷ್ಪದ ಸೌರಭ ಗಾಳಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅಲ್ಲಿ ಬೇವಿನ ಹೂಗಳು ಯಾವ ಘಮ ವಾಸನೆಯನ್ನ ಹರಡಿತ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನವಿಲುಗಳು ಅದನ್ನು ಸಹ ಉತ್ಸಾಹದಿಂದ ಕುಣಿತಾ ಇತ್ತು. ಯಾಕಂದ್ರೆ ಮಳೆಗಾಲದಲ್ಲೇ ನವಿಲುಗಳಿಗೆ ತುಂಬಾ ಖುಷಿಯಾಗಿರುವಂತದ್ದು, ಅವರು ಉತ್ಸಾಹದಿಂದ ಕುಣಿತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇವಾಗ ಶೀಲ ಪ್ರಭುಪಾದರು ಏನ್ ಮಾಡ್ತಾ ಇದ್ದಾರೆ, ಹಾಸಿಗೆ ಮೇಲೆ ಕುತ್ಕೊಂಡಿದ್ದು ಅಥವಾ ಅವರು ವರಾಂಡದ ಭಾಗದಲ್ಲಿ ಅವರು ಡಿಕ್ಟೇಟ್ ಮಾಡುವಂತಹ ಡೆಸ್ಕ್ ಮೇಲೆ ಕುತ್ಕೊಂಡಿದ್ದಾರೆ. ಅವಾಗ ತುಂಬಾ ಭಾರಿ ಗಾಳಿ ಮಳೆ ಬರುತ್ತೆ. ಆಗ ಶೀಲ ಪ್ರಭುಪಾದ ಅವರ ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ, ಬೇಗ ಶೀಲ ಪ್ರಭುಪಾದರನ್ನ ಒಳಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಬರ್ತಾ ಇದ್ದಾರೆ. ಸೊ ಇವಾಗ ಪ್ರಭುಪಾದರು ಒಂದೊಂದ್ಸತಿ ಅವರು ತೋಟಕ್ಕೆ ಹೋಗೋದು ಆಗ್ಲಿಲ್ಲ ಅಂದಾಗ ಅಲ್ಲೇನೆ ಒಂದು ಸಣ್ಣ ಮಂಟಪದಲ್ಲಿ ಅವರು ವಿಶ್ರಮಿಸ್ತಾ ಇದ್ರು. ಈಗ ಆ ಜುಲೈ ತಿಂಗಳಲ್ಲಿ ಹೇಗಿದೆ ಅಂತಂದ್ರೆ ಈಗ ಅಂದ್ರೆ ಬಿಸಿಲು ಕಡಿಮೆ ಆಗಿ 120 ಡಿಗ್ರಿ ತನಕ ಹೋಗ್ತಾ ಇತ್ತು. ಅದಿವಾಗ ತಪ್ಪಿ ಅದರ ಧಗೆ ತಪ್ಪಿ ಈಗ ದಿನಗಳು ಇವಾಗ ತುಂಬಾ ಆಹ್ಲಾದಕರವಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶೀಲ ಪ್ರಭುಪಾದರು ಏನ್ ಮಾಡ್ತಾ ಇದ್ರೆ, ಅವರು ತಂಪಾಗಿ ವಿಶ್ರಾಂತಿ ಪಡೆದ್ಬಿಟ್ಟು ಅವರು ತಮ್ಮ ದಿನಚರ್ಯಗಳನ್ನ ಅವರು ಮುಂದುವರಿಸ್ತಾ ಇದ್ರು. ಅವನು ಕೃಷ್ಣನ ಇಚ್ಛೆಗೋಸ್ಕರ ಕಾಯ್ತಿದ್ರು. ಅಂದ್ರೆ ಅವ್ರು ಇವಾಗ ಕೊನೆಯ ದಿನಗಳನ್ನ ಅವರು ಕಳೀತಾ ಇದ್ದಾರೆ. ಒಂದೊಂದ್ಸತಿ ಬೆಳಿಗ್ಗೆ 6 ಗಂಟೆಗೆನೆ ಅವರು ಎದ್ಬಿಟ್ಟು ತಮಾಲ ಕೃಷ್ಣ ಅವರು ಕಾಯ್ತಾ ಇರೋದನ್ನ ಎದ್ದಾಗ ತಮಾಲ ಕೃಷ್ಣ ಅವ್ರಿಗೋಸ್ಕರ ಕಾಯ್ತಾ ಇರೋದನ್ನ ಅವ್ರು ನೋಡ್ತಾ ಇರ್ತಾರೆ. ಆಮೇಲೆ ನಾನು ಎದ್ ಕೂತ್ಕೋತೀನಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ. ಆದ್ರೆ ಶೀಲ ಪ್ರಭುಪಾದರು ಇವಾಗ ದೇಹ ಸ್ಥಿತಿ ಯಾವ ತರ ಇದೆ, ಅವ್ರಿಗೆ ಇವಾಗ ಮೊದಲ ತರ ಎದ್ ಕೂತ್ಕೊಳೋದೇ ಆಗ್ಲಿ ಅದೆಲ್ಲನೂ ಸಹ ತುಂಬಾ ಕಷ್ಟ ಆಗ್ತಾ ಇದೆ ಶೀಲ ಪ್ರಭುಪಾದರಿಗೆ. ಸೊ ಇವಾಗ ಶೀಲ ಪ್ರಭುಪಾದರು ಇವಾಗ ತಮ್ಮ ಮನಸ್ಸಿರೋದನ್ನ ಹೇಳ್ಬೇಕಾದ್ರೆ ತಮಾಲ ಕೃಷ್ಣ ಅವಾಗ ಏನ್ ಮಾಡ್ತಾ ಇದ್ರು, ಅಥವಾ ಬೇರೆ ಇನ್ನೊಬ್ಬ ಸೇವಕ ಪ್ರಭುಪಾದರ ಅವರ ಬೆನ್ನನ್ನ ಅವರು ನೀವ್ತಾ ಇದ್ರು. ಈಗ ವೃಂದಾವನಕ್ಕೆ ಭಕ್ತರು ಬರೋದು ತುಂಬಾ ಕಡಿಮೆ ಇತ್ತು. ಕೆಲವೇ ಭಕ್ತರು ಮಾತ್ರ ಬರ್ತಾ ಇದ್ರು. ಅತಿಥಿಗಳು ಸಹ ಶೀಲ ಪ್ರಭುಪಾದರನ್ನ ನೋಡ್ಲಿಕ್ಕೆ ಅಪರೂಪಕ್ಕೆ ಬರ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಈಗ ಶೀಲ ಪ್ರಭುಪಾದರ ಆರೋಗ್ಯ ಸ್ಥಿತಿ ಯಾವ ತರ ಇತ್ತು ಅಂತಂದ್ರೆ, ಅವರು ತುಂಬಾ ಗುಣನೂ ಆಗಿಲ್ಲ, ಮತ್ತೆ ಮೊದ್ಲು ಮೇಲಿತ್ತಲ್ಲ ಅವ್ರದ್ದು ತುಂಬಾ ಆಹಾರ ಅಂದ್ರೆ ಆರೋಗ್ಯದಲ್ಲಿ ತುಂಬಾನೇ ವ್ಯತ್ಯಾಸ ಆಗಿತ್ತಲ್ಲ, ಅಂತಹ ಸ್ಥಿತಿನೂ ಇಲ್ಲ. ಆದ್ರೆ ಅವ್ರು ಏನು ತಿಂತಾ ಇರ್ಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಅವ್ರಿಗೆ ಮೈಯಲ್ಲಿ ಶಕ್ತಿ ಅನ್ನೋದು ಇರ್ಲಿಲ್ಲ. ಅವ್ರಿಗೆ ಮುಖ್ಯವಾಗಿರೋ ಟ್ರೀಟ್ಮೆಂಟ್ ಏನು ಅಂತಂದ್ರೆ, ಅವರು ಕೀರ್ತನ್ ಮಾಡೋದು, ಶ್ರೀಮದ್ ಭಾಗವತ ಮತ್ತೆ ಚೈತನ್ಯ ಚರಿತಾಮೃತಗಳ ಶ್ರವಣವನ್ನ ಮಾಡೋದು, ಇದೇ ಅವ್ರಿಗೆ ಟ್ರೀಟ್ಮೆಂಟ್ ಇದ್ದಿದ್ದು. ಈಗ ಅವ್ರಿಗೆ ಇನ್ನೊಂದು ಏನ್ ಇಚ್ಛೆ ಇದೆ ಅಂತಂದ್ರೆ, ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಇವಾಗ ಮಾಯಾಪುರದಲ್ಲಿ ಆ ವೇದಿಕ್ ಪ್ಲಾನಿಟೋರಿಯಂ ಬರ್ತಾ ಇದೆಯಲ್ಲ ನೋಡಿ, ಅದು ವೇದಿಕ್ ಪ್ಲಾನಿಟೋರಿಯಂನ ಮಾಡ್ಬೇಕನ್ನೋದು ಶೀಲ ಪ್ರಭುಪಾದರ ಇಚ್ಛೆ ಆಗಿತ್ತು. ಸೊ ಅದಕ್ಕೋಸ್ಕರ ಅವರು ಆ ವೈದಿಕ ಸೌರ ವ್ಯೂಹವನ್ನ ಅವರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ವಿಶ್ವದ ನಕ್ಷೆಯನ್ನ ತಯಾರು ಮಾಡ್ಬೇಕು ಅಂತೇಳಿ ಶೀಲ ಪ್ರಭುಪಾದರದು ಒಂದು ಇಚ್ಛೆ ಆಗಿತ್ತು. ಅವರು ಡೆಟ್ರಾಯಿಟ್ ಅಥವಾ ವಾಷಿಂಗ್ಟನ್ DC ಯಲ್ಲಿ ಒಂದು ವಸ್ತು ಪ್ರದರ್ಶನ ಸಮಯದಲ್ಲಿ ಸೌರವ್ಯೂಹ ಮಾದರಿಯನ್ನು ನಿರ್ಮಿಸ್ಲಿಕ್ಕೆ ಧನ ಸಹಾಯ ಮಾಡೋದಾಗಿ ಯಾರು ಹೇಳ್ತಾರೆ ಅಂತಂದ್ರೆ, ಹೆನ್ರಿ ಫೋರ್ಡ್ ಇದಾರಲ್ಲ ಅವರ ಏನು ಮೊಮ್ಮಗ ಅವರು ಅಂಬರೀಷ್ ಅನ್ನೋದು ಅವ್ರ ದೀಕ್ಷಾ ಹೆಸರು. ಅವರು ಪ್ರಭುಪಾದರ ಹತ್ರ ದೀಕ್ಷೆ ತಗೊಂಡಿರ್ತಾರೆ, ಅವ್ರು ಪ್ರಭುಪಾದರ ಶಿಷ್ಯರಾಗಿರ್ತಾರೆ. ಅವ್ರು ಹೇಳಿರ್ತಾರೆ, ನೀವೇನಾದ್ರು ಆ ಒಂದು ವೇದಿಕ್ ಪ್ಲಾನಿಟೋರಿಯಂ ಅನ್ನ ಮಾಡಿದ್ರೆ ಅದಕ್ಕೆ ಹಣ ಸಹಾಯ ಏನ್ ಬೇಕೋ ಅದನ್ನ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿರ್ತಾರೆ. ಅವರು ಮಾತನ್ನ ಕೊಟ್ಟಿರ್ತಾರೆ, ವಾಗ್ದಾನ ಮಾಡಿರ್ತಾರೆ. ಶೀಲ ಪ್ರಭುಪಾದರು ಶ್ರೀಮದ್ ಭಾಗವತದಲ್ಲಿ ಇವಾಗ 5ನೇ ಸ್ಕಂದದಲ್ಲಿ ಆ ಒಂದು ಈ ಇಡೀ ನಮ್ಮ ಈ ಭೂಮಂಡಲ ಅಥವಾ ಈ 14 ಲೋಕಗಳು ಏನಿದೆ ಈ ಒಂದು ಬ್ರಹ್ಮಾಂಡದಲ್ಲಿ ಅದು ಹೇಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ 5ನೇ ಸ್ಕಂದದಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ನಮ್ಗೆ ಕಣ್ಣು ಮುಂದೆ ಕಾಣೋ ತರ, ಯಾಕಂದ್ರೆ ನಮ್ಗೆ ಆ ವಿವರಣೆಯನ್ನ ನೀವು ಓದಿದ್ರು ಸಹ 5ನೇ ಸ್ಕಂದದಲ್ಲಿ ಅದು ನಮ್ಗೆ ಅರ್ಥನೇ ಆಗೋದಿಲ್ಲ. ಮುಂದೆನೂ ಸಹ ಅದನ್ನೇ ಹೇಳ್ಕೊಂಡು ಹೋಗ್ತಾರೆ ಇಲ್ಲಿ ಪ್ರಭುಪಾದರು ಮತ್ತೆ ತಮಾಲ ಕೃಷ್ಣ ಅವರ ನಡುವೆ ಈಗ ಅದ್ರ ಬಗ್ಗೆ ಮಾತುಕತೆ ನಡೆಯುತ್ತೆ. ಅವಾಗ ಅದನ್ನೇ ಹೇಳ್ತಾರೆ, ಯಾಕಂದ್ರೆ ನಮ್ಗೆ ಅದು ಅರ್ಥನೇ ಆಗೋದಿಲ್ಲ. ಆ 5ನೇ ಸ್ಕಂದದಲ್ಲಿ ಏನು ಈ ಒಂದು ವಿವರಣೆಯನ್ನ ಕೊಟ್ಟಿದ್ದಾರೆ ಈ ನಮ್ಮ ಒಂದು ವೇದಿಕ್ ಪ್ಲಾನಿಟೋರಿಯಂ ಹೇಗಿದೆ ಅನ್ನೋದ್ರ ಬಗ್ಗೆ. ಸೊ ಅದಕ್ಕೋಸ್ಕರ ಪ್ರಭುಪಾದರು ಅದನ್ನ ನಮ್ಗೆ ಕಣ್ಣು ಮುಂದೆ ಕಾಣಿಸುವಂತ ಒಂದು ಮಾದರಿನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಇಚ್ಛೆ ಇರುತ್ತೆ. ಆದ್ರೆ ಅದನ್ನ ಹೇಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯಾರಿಗೂ ಸಹ ಅದು ಅರ್ಥ ಆಗ್ತಾ ಇಲ್ಲ. ನಾವ್ ಯಾವ್ದೇ ಒಂದು ಏನು ನೀಲಿ ನಕ್ಷೆಯನ್ನ ಮಾಡ್ತೀವಿ ಅಲ್ವಾ, ಆತರ ನೀಲಿ ನಕ್ಷೆಯನ್ನ ತಯಾರು ಮಾಡ್ಲಿಕ್ಕೂ ಸಹ ಯಾರಿಗೂ ಆಗ್ತಾ ಇಲ್ಲ. ಒಬ್ಬ ಇದು ಆಧುನಿಕ ವಿಜ್ಞಾನಿಗಳ ಜೊತೆ ವಿಚಾರ ಮಾಡ್ತಾರೆ ಪ್ರಭುಪಾದರು. ಮತ್ತೆ ಅದನ್ನ ಹೇಳ್ಬೇಕಾದ್ರೂ ಅಷ್ಟೇ ಭಕ್ತರಿಗೂ ಸಹ ಅರ್ಥ ಆಗ್ತಾ ಇಲ್ಲ, ಅವರು ದಿಗ್ಭ್ರಾಂತರಾಗಿದ್ದಾರೆ. ಮತ್ತೆ ಒಬ್ಬ ಮುಂಬೈಯಲ್ಲಿ ವೈದಿಕ ಖಗೋಳ ಶಾಸ್ತ್ರಜ್ಞ ಒಬ್ರು ಬರ್ತಾರೆ, ಅವರು ದೊಡ್ಡ ಖಗೋಳ ಶಾಸ್ತ್ರಜ್ಞ, ಅವ್ರನ್ನು ಸಹ
ಇದ್ರ ಬಗ್ಗೆ ಹೇಳಿದಾಗ ಅವ್ರಿಗೊಂದು ಸರಳ ನಕ್ಷೆಯನ್ನು ಸಹ ಅವ್ರಿಗೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಈ ಭೂಮಿಯನ್ನ ಜಂಬೂ ದ್ವೀಪ ಮತ್ತೆ ಆ ಸಮುದ್ರಗಳೆಲ್ಲ ಹೇಗಿದೆ, ಆ ಜಂಬೂ ದ್ವೀಪದ ಸುತ್ತಲೂ ಮತ್ತೆ ಅದ್ರ ಮಧ್ಯದಲ್ಲಿ ಈ ಒಂದು ದ್ವೀಪ ಹೇಗಿದೆ ಅನ್ನೋದನ್ನ ಅವರು ಎಷ್ಟೇ ವಿವರಣೆ ಕೊಟ್ರು ಸಹ ಅವರಿಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಮತ್ತೆ ಇಲ್ಲಿ ವಿಜ್ಞಾನಿಗಳು ಸಹ ಇದಕ್ಕೆ ಅವರು ಮಾನ್ಯತೆಯನ್ನ ಕೊಡ್ತಾ ಇಲ್ಲ. ಅಂದ್ರೆ ವೈದಿಕ ಸಾಹಿತ್ಯದಲ್ಲಿ ಯಾವ ತರ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಈ ಭೂಮಿ ಹೇಗಿದೆ, ಭೂಮಿ ಸುತ್ತಲೂ ಹೇಗಿದೆ, ಈ ಸಮುದ್ರಗಳು, ಪರ್ವತಗಳು, ಮತ್ತೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಪರ್ವತಗಳಿದೆ, ಅದೆಲ್ಲ ಅವರು ಆ ಒಂದು 5ನೇ ಸ್ಕಂದದಲ್ಲಿ ಕೊಟ್ಟಿದ್ದಾರೆ. ಆದ್ರೆ ನಾವ್ ಯಾರನ್ನೂ ಸಹ ಅದನ್ನ ನಮ್ಮ ಕಣ್ಣಿನಿಂದ ನೋಡಿಲ್ಲ. ಇವಾಗ ಒಂದು ಉಪಗ್ರಹದಿಂದ ಈ ಒಂದು ಭೂಮಿಯ ಚಿತ್ರಣವನ್ನ ಅವ್ರು ತೆಗ್ದಿದಾರಲ್ವಾ, ಅದ್ರಲ್ಲೂ ಸಹ ಆತರ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಯಾರಿಗೂ ಸಹ ಅದು ಅರ್ಥ ಆಗ್ತಿಲ್ಲ, ಹೇಗೆ ಅದನ್ನ ಬರಿಬೇಕು, ಒಂದು ಮಾದರಿನ ಹೇಗೆ ತಯಾರಿಸ್ಬೇಕು ಅಂತ. ಇವಾಗ ಶೀಲ ಪ್ರಭುಪಾದರು ಇವಾಗ ಹೇಳ್ತಾ ಇದಾರೆ, ನೀವು ಇವಾಗ ಏನೆಲ್ಲ ಜ್ಞಾನವನ್ನ ಪಡ್ಕೊಂಡಿದ್ದೀರಾ, ಈ ಭೂಮಿ ಹೇಗಿದೆ ಅನ್ನೋದು ಅದು ನಿಮ್ಗೆ ಆಲ್ರೆಡಿ ನಿಮ್ಗೆ ಆ ಪಶ್ಚಿಮದವರು, ಆ ವಿಜ್ಞಾನಿಗಳು ನಮ್ಗೆ ಹೇಳಿದ್ದಾರೆ ಈ ತರ ಇದೆ ಭೂಮಿ ಅಂತ ಹೇಳ್ಬಿಟ್ಟು. ಅದರಿಂದ ನೀವು ಪ್ರಭಾವಿತರಾಗಕೂಡುದು. ಅವಾಗ ನೀವು ಇದನ್ನ ಏನು 5ನೇ ಸ್ಕಂದದಲ್ಲಿ ವರ್ಣಿಸಿದ್ದಾರೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಆದ್ರೂ ಸಹ ನಮ್ಗೆ ಆಲ್ರೆಡಿ ಅದ್ರದ್ದೊಂದು ಜ್ಞಾನ ಒಂದು ಬಂದು ಕುತ್ಕೊಂಡ್ಬಿಟ್ಟಿದೆ, ಅದಕ್ಕೆ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಸೊ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಅದು ನಿಜಕ್ಕೂ ಕಷ್ಟ. ಶೀಲ ಪ್ರಭುಪಾದರು ಸಹ ಒಪ್ಕೋತಾರೆ, ನಾನು ಇದನ್ನ ಬರೆದಾಗ ಬೇರೆಯವರ ಸಹಾಯವಿಲ್ಲದೆ ನಾನೇನೂ ಮಾಡಲಾರೆ ಎನ್ನಿಸಿತ್ತು. ಸೊ ಇವಾಗ ಪ್ರಭುಪಾದರು ಸಹ ಬರೆದಾಗ ಅವರು ಸಹ ಯೋಚನೆ ಮಾಡ್ತಾರೆ, ಇದನ್ನ ನನ್ಗೆ ಬೇರೆಯವ್ರ ಸಹಾಯ ಇಲ್ದಲೆ ನನ್ಗೆ ಇದನ್ನ ಒಂದು ಮಾದರಿಯನ್ನ ಅಥವಾ ಏನು ಈ ಒಂದು ವೇದಿಕ್ ಪ್ಲಾನಿಟೋರಿಯಂನ ನಾನು ರಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನನಗೂ ಅನಿಸಿತ್ತು ಅಂತ ಹೇಳ್ಬಿಟ್ಟು. ಆಗ ಅವರ ಶಿಷ್ಯರು ಮತ್ತೆ ತಮಾಲ ಕೃಷ್ಣರು ಎಲ್ಲ ಕೇಳ್ತಾರೆ, ಮತ್ತೆ ಹೇಗ್ ಬರ್ಲಿಕ್ಕೆ ಸಾಧ್ಯ ಆಯ್ತು ನಿಮ್ಗೆ ಇದು ಕಷ್ಟ ಅಂತ ಅನ್ನಿಸ್ದಾಗ ನೀವ್ ಹೇಗ್ ಬರೀಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದಾಗ ಶೀಲ ಪ್ರಭುಪಾದರು ಉತ್ತರ ಹೇಳ್ತಾರೆ. ನೋಡಿ ಎಷ್ಟು ಇದು ಉತ್ತರ ಕೇಳಿದ್ರೆ ನಮ್ಗೆ ಮೈ ಜುಮ್ ಅನ್ಸುತ್ತೆ. ಕೃಷ್ಣ ಸಹಾಯ ಮಾಡ್ದ, ನನ್ಗೇನೋ ಗೊತ್ತಿಲ್ಲ ಈ ಜಂಬೂ ದ್ವೀಪ ಮತ್ತೆ ಅದ್ರ ವಿವರಣೆ ಏನಿದೆ, ಈ 14 ಲೋಕಗಳು, ಇದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ, ನನಗೆ ಕೃಷ್ಣ ಸಹಾಯ ಮಾಡ್ದ ಅಂತ ಹೇಳ್ಬಿಟ್ಟು ಹೇಳ್ತಾ ಅವ್ರು ನಗ್ತಾರೆ. ಯಾರದು ಕೃಷ್ಣ ಸಹಾಯ ಮಾಡಿದ್ರಾ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ. ಆಗ ಮತ್ತೆ ಅದರ ಮುಂದುವರೆದ ಪ್ರಶ್ನೆಯನ್ನ ಭಕ್ತರು ಕೇಳ್ತಾರೆ, ಹಾಗಾದ್ರೆ ನೀವ್ ಇದನ್ನ ವಿಜ್ಞಾನಿಗಳಿಗೆ ಹೇಗ್ ವಿವರಿಸ್ತೀರಾ, ನಿಮ್ಗೆ ಗೊತ್ತಿಲ್ಲ ಕೃಷ್ಣ ಸಹಾಯ ಮಾಡಿದ್ಯಾ ಅಂತ ಹೇಳ್ತಾ ಇದ್ದೀರಾ, ಮತ್ತೆ ಹೇಗೆ ವಿವರಿಸ್ತೀರಾ ಅಂತ ಹೇಳಿದಾಗ ಪ್ರಭುಪಾದರು ಹೇಳ್ತಾರೆ, ನಾವು ಇದನ್ನ ವಿಜ್ಞಾನಿಗಳ ಹತ್ರ ಹೇಳಿ ಒಪ್ಸೋದೇನ್ ಬೇಕಾಗಿಲ್ಲ ಅದು. ಯಾಕಂದ್ರೆ ನಾವು ಶಾಸ್ತ್ರದ ಪ್ರಕಾರ ನಾವ್ ಹೇಳ್ತಾ ಇದೀವಿ. ಅವ್ರಿಗೆ ಶಾಸ್ತ್ರ ಅರ್ಥವಾದ್ರೆ ಇದು ಅರ್ಥ ಆಗುತ್ತೆ, ಇಲ್ಲ ಅಂತಂದ್ರೆ ನಾವು ನಮ್ಮ ಕೆಲ್ಸ ಆ ವಿಜ್ಞಾನಿಗಳನ್ನ ತೃಪ್ತಿಗೊಳಿಸೋದು ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಸೌರವ್ಯೂಹ ಮಾದರಿಯ ಪಶ್ಚಿಮದ ನಾಗರಿಕತೆಯ ಪತನಕ್ಕೆ ನಾಂದಿ ಆಗ್ಬೋದು. ಇವಾಗ ಏನಾದ್ರೂ ಈ ಸೌರವ್ಯೂಹ ಏನಾದ್ರೂ ಬಂದ್ರೆ ಇದು ಪಶ್ಚಿಮದಲ್ಲಿ ಏನು ಇವ್ರು ನಾಗರಿಕರು ಅಂತ ಹೇಳ್ಬಿಟ್ಟು ಅನ್ಕೊಂತಾ ಇದ್ರಲ್ಲ, ಅವರ ಪತನ ಆಗತ್ತೆ, ಅದಕ್ಕೆ ಒಂದು ನಾಂದಿ ಆಗತ್ತೆ ಅಂತ ಹೇಳ್ಬಿಟ್ಟು, ಅವರ ಪತನಕ್ಕೆ ನಾಂದಿ ಆಗತ್ತೆ ಅಂತ ಹೇಳ್ಬಿಟ್ಟು ತಮಾಲ ಕೃಷ್ಣ ಹೇಳ್ತಾರೆ. ಆಗ ಪ್ರಭುಪಾದರು ಸಹ ಹೌದು ಅವ್ರಿವಾಗ ನೋಡಿ ಮೋಸ ಮಾಡ್ತಾ ಇದ್ದಾರೆ ಅವರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವ್ರಿಗೆ ಹಣ ಮಾಡೋದೊಂದೇ ಗುರಿ. ಇವಾಗ ನಾವೇನಾದ್ರೂ ಸೌರವ್ಯೂಹವನ್ನ ಮಾಡಿದ್ರೆ ಅವಾಗ ಅದು ನಮ್ದು ಅದ್ಭುತ ವಿಜಯ ಆಗತ್ತೆ, ಯಶಸ್ಸಾಗತ್ತೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಸೊ ಇವಾಗ ಜುಲೈ ಆರಂಭದಲ್ಲಿ ಕೆಲವು ಭಕ್ತರು ಶ್ರೀಮದ್ ಭಾಗವತದ ವಿವರಣೆಯ ಮೇರೆಗೆ ವಿಶ್ವದ ಚಿತ್ರಗಳನ್ನು ಬಿಡಿಸುವ ಪ್ರಯತ್ನದಲ್ಲಿ ತೊಡಗಿದ್ರು. ಈಗ ಭಕ್ತರು ಸಹ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಹೇಗೆ ಈಗ ಪ್ರಭುಪಾದರು 5ನೇ ಸ್ಕಂದದಲ್ಲಿ ಬರ್ದಿದಾರಲ್ವಾ ಅದರ ಅನುಗುಣವಾಗಿ ಅವರು ಒಂದು ಮಾದರಿಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತೆ ಈಗ ಉಪಗ್ರಹದಿಂದ ತೆಗೆದ ಭೂಮಿಯ ಚಿತ್ರಗಳು ಶ್ರೀಮದ್ ಭಾಗವತದ ವಿವರಣೆಯೊಂದಿಗೆ ಸ್ವಲ್ಪವೂ ಹೊಂದಿಕೆ ಆಗ್ತಾ ಇಲ್ಲ. ಅದಕ್ಕೇನೆ ಅವರೆಲ್ಲರಿಗೂ ಸಹ ಗೊಂದಲಕ್ಕೆ ಒಳಗಾಗ್ತಾ ಇದ್ದಾರೆ. ಈಗ ವಿಜ್ಞಾನಿಗಳು ತಮ್ಮದೇ ಆದ ನಿಬಂಧನೆಗಳಿಗೆ ಬದ್ಧರಾಗಿ ತಮ್ಮ ದೃಷ್ಟಿಕೋನದಿಂದಾಚೆಗೆ ಹೋಗಲಾರರೆಂದು ಶೀಲ ಪ್ರಭುಪಾದರು ಉತ್ತರಿಸಿದರು. ಇವಾಗ ವಿಜ್ಞಾನಿಗಳಿಗೇನು ಅವ್ರ ಕಣ್ಣಿಗೆ ಏನ್ ಕಾಣಿಸುತ್ತೋ ಅದನ್ನಷ್ಟೇ ಅವ್ರು ನಂಬ್ತಾರೆ. ಈಗ ಅವರು ಉಪಗ್ರಹದಿಂದ ಬಂದಿರೋ ಚಿತ್ರಗಳನ್ನ ಅಷ್ಟೇ ಅವ್ರು ನಂಬ್ತಾ ಇದ್ದಾರೆ. ಈಗ ಶ್ರೀಮದ್ ಭಾಗವತದ 5ನೇ ಸ್ಕಂದಲ್ಲಿ ಇರುವಂತಹ ವಿವರಣೆಯನ್ನ ಅವರು ಒಪ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ಅವರ ಒಂದು ಊಹೆ ಆ ಒಂದು ಏನು ಅವರ ದೃಷ್ಟಿಕೋನದಿಂದ ಅದು ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಸೊ ಶ್ರೀಮದ್ ಭಾಗವತದ ವಿವರಣೆಯು ಈಗಲೂ ಜಗತ್ತಿನ ಸುತ್ತ ಆಧುನಿಕ ಪ್ರಯಾಣದೊಂದಿಗೆ ಹೊಂದುತ್ತಿಲ್ಲ ಎಂದು ತಮಾಲ ಕೃಷ್ಣರು ಹೇಳಿದಾಗ ಶೀಲ ಪ್ರಭುಪಾದರು ಹೇಳ್ತಾರೆ ಹೊಂದಿಕೆ ಆಗ್ತಿದೆ ಅಂತ. ತಮಾಲ ಕೃಷ್ಣರು ಹೇಳ್ತಾ ಇದ್ರೆ, ಇವಾಗ ನಾವೇನ್ ನೋಡ್ತಾ ಇದೀವಿ ನಮ್ಮ ಜಗತ್ತು, ನಾವಿವಾಗ ಏನೆಲ್ಲ ಕಂಡಿಡ್ದಿದೀವಿ, ಈ ಭೂಮಿ ಹೇಗಿದೆ ಮತ್ತೆ ಈ ಪ್ರಪಂಚ ಹೇಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡಿದೀವಿ, ಆ 7 ಖಂಡಗಳೆಲ್ಲ ಹೇಗಿದೆ ಅಂತ. ಅದ್ರ ಜೊತೆ ಈ ಶ್ರೀಮದ್ ಭಾಗವತದ ವಿವರಣೆ ಹೊಂದಿಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ತಮಾಲ ಕೃಷ್ಣ ಹೇಳಿದ್ರು ಸಹ ಪ್ರಭುಪಾದರು ಏನ್ ಹೇಳ್ತಾ ಇದ್ರೆ, ಇಲ್ಲ ಅದು ಹೊಂದಿಕೆ ಆಗ್ತಿದೆ, ನಿಮ್ಗೆಲ್ಲ ಆ ಪೂರ್ವಗ್ರಹ ಬಡ್ದಿದೆ, ನೀವ್ ಯಾಕಂದ್ರೆ ನೀವು ಅದರಿಂದ ಹೊರಗಡೆ ಬರ್ತಿಲ್ಲ, ನೀವು ಆ ಒಂದು ಏನು ಸೈನ್ಸ್ ಹೇಳ್ಕೊಟ್ಬಿಟ್ಟಿದೆ ನಿಮ್ಗೆ, ಆ ಒಂದು ಜ್ಞಾನದಿಂದ ನೀವು ಹೊರಗಡೆ ಬರ್ತಾ ಇಲ್ಲ. ಸೊ ನೀವ್ ಯಾವ ತರ ಇದ್ದೀರಾ ಅಂತಂದ್ರೆ, ಒಂದು ಎತ್ತು ಏನಾದ್ರು ಗಾಣಕ್ಕೆ ಕಟ್ ಹಾಕಿದ್ರೆ ಅದಕ್ಕೆ ಅದು ಎಷ್ಟು ಹಗ್ಗ ಬಿಟ್ಟಿರ್ತಾರೋ ಅಷ್ಟಷ್ಟೇ ಸುತ್ತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದಕ್ಕೆ ಅಷ್ಟಷ್ಟೇ ಗೊತ್ತಾಗಿರುತ್ತೆ ಅಲ್ವಾ. ಅದೇ ತರ ನೀವು ಆಗ್ಬಿಟ್ಟಿದ್ರ, ನೀವು ಆ ಎತ್ತಿನ ತರನೇ ಆಗ್ತಿದ್ದೀರಾ. ಯಾಕಂದ್ರೆ ನೀವು ಆ ವಿಜ್ಞಾನಿಗಳೆಲ್ಲನೂ ಸಹ ನಿಮ್ಮನ್ನ ಕಟ್ ಹಾಕ್ಬಿಟ್ಟಿದ್ದಾರೆ, ಗಾಣದ ಎತ್ತಿನ ತರ ನೀವು ಸಹ ಅದನ್ನ ಬಿಟ್ಟು ನೀವು ಹೊರಗಡೆ
ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ ಇವಾಗ ಚಂದ್ರನ ಬಳಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ವಿಜ್ಞಾನಿಗಳು ಹೇಳ್ತಾ ಇದಾರೆ, ಅವ್ರು ನಿಮ್ಮನ್ನ ವಂಚಿಸ್ತಾ ಇದ್ದಾರೆ. ಯಾಕಂದ್ರೆ ಚಂದ್ರನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ನಾವು ಈ ಒಂದು ಮಾನವ ಶರೀರ ಇಟ್ಕೊಂಡು ಚಂದ್ರನ ಬಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಚಂದ್ರನ ಬಳಿಗೆ ಹೋಗ್ಲೇಬೇಕಂದ್ರೆ ನಮ್ಗೆ ಅಂತಹ ಒಂದು ಶರೀರ ಬೇಕು ನಮ್ಗೆ, ಚಂದ್ರನ ಬಳಿಗೆ ಹೋಗಿ ಇರುವಂತಹ ಶರೀರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವರು ವಂಚನೆಯನ್ನ ಮಾಡಿದ್ದಾರೆ. ಈಗ ಯಾರಾದ್ರೂ ಒಬ್ರು ವಂಚಕ ಆದ್ರೆ ಅವ್ನು ಯಾವಾಗ್ಲೂ ವಂಚಕನೇ. ಇವಾಗ ಒಬ್ಬ ಹೇಳ್ತಾನೆ, ಇವಾಗ ಏನು ಇದೆಲ್ಲ ಅಂತ ಕೇಳಿದಾಗ ನನಗಿದೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಅವ್ನು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೋ ಅವರು ಸಭ್ಯನಲ್ಲ, ಅವನು ಲೋಫರ್ ವರ್ಗ ಅಂತ ಹೇಳ್ತಾರೆ. ಲೋಫರ್ ವರ್ಗ ಅಂತಂದ್ರೆ ಅವ್ರು ಸೋಮಾರಿಗಳು, ಮತ್ತೆ ಅವ್ರು ಬರೇ 3 ಹೊತ್ತು ಪೋಖ್ರಿ ತರ ಸುತ್ತಾಡ್ತಿರ್ತಾರಲ್ಲ ಆ ತರ ಅವರು. ಅಂತವ್ರನ್ನ ನಂಬೋದ್ ಹೇಗೆ? ಇದಕ್ಕಿಂತ ಮುಂಚೆನೂ ಹೇಳಿದ್ರು ಜಗತ್ತು ಚಪ್ಪಟೆ ಆಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಏನ್ ಹೇಳಿದ್ರು, ದುಂಡಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಗೆಲಿಲಿಯೋ. ಅವನು ದುಂಡಗಿದೆ ಅಂತ ಹೇಳಿದಕ್ಕೆ ಏನ್ ಮಾಡಿದ್ರು, ಇವಾಗ ಅವನನ್ನ ನೇಣ್ ಹಾಕ್ಲಿಕ್ಕೆ ಹೋಗ್ತಾರೆ. ಅಂದ್ರೆ ದಾರಿ ತಪ್ಪಿಸ್ತಾ ಇದ್ದಾನೆ ಜನಗಳನ್ನ ಅಂತ ಹೇಳ್ಬಿಟ್ಟು ನೇಣ್ ಹಾಕ್ಲಿಕ್ಕೆ ಹೋಗಿದ್ದಾರೆ. ಅವರಿಗೆ ಗೊತ್ತಿರ್ಲಿಲ್ಲ, ಇವನಿಗೆ ಗೊತ್ತಿರ್ಲಿಲ್ಲ. ಇವಾಗ ಯಾರು ಒಂದು ವಿಷಯವನ್ನ ಹೇಳಿದಾಗ ಅವ್ರಿಗೂ ಸರಿಯಾಗಿ ಗೊತ್ತಿಲ್ಲ, ಮತ್ತೆ ಯಾರಿಗೆ ಹೇಳಿದ್ದಾರೆ ಅವ್ರಿಗೂ ಸಹ ಏನೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರನೇ ಈಗ ನಮ್ಮ ಈ ಮಾನವ ನಿರ್ಮಿತ ಜ್ಞಾನ ಅನ್ನೋದು ಅದು ಪರಿಪೂರ್ಣವಾದ ಜ್ಞಾನ ಅಲ್ಲ. ಯಾಕಂದ್ರೆ ಅದು ಬದಲಾಗ್ತಾ ಇದೆ. ಇವಾಗ ಇದಕ್ಕಿಂತ ಮುಂಚೆ ಏನ್ ಹೇಳಿದ್ರು, ಈ ಭೂಮಿ ಇದು ಚಪ್ಪಟೆ ಆಗಿದೆ ಅಂತ ಹೇಳಿದ್ರು, ಅದಾದ್ಮೇಲೆ ದುಂಡಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರನೇ ಮಾನವ ನಿರ್ಮಿತ ಜ್ಞಾನ ಪರಿಪೂರ್ಣವಲ್ಲ. ನಮ್ಗೆ ಏನು ಈ ಗುರು ಪರಂಪರೆಯಲ್ಲಿ ಬರುತ್ತಲ್ಲ ಜ್ಞಾನ, ಅದು ಪರಿಪೂರ್ಣವಾದದ್ದು. ಯಾವುದೇ ಒಂದು ಬದಲಾವಣೆಗೆ ಒಳಗಾಯ್ತು ಅಂತ ಹೇಳ್ತೀವೋ ಅದು ಪರಿಪೂರ್ಣವಲ್ಲ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಒಂದು ಭಕ್ತರ ಸಮಿತಿ ಕೆಲವು ದಿನಗಳಾದ್ಮೇಲೆ ಪ್ರಭುಪಾದರ ಬಳಿಗೆ ಬರುತ್ತೆ. ಅವರು ಭಾಗವತದಲ್ಲಿ ಬರುವಂತಹ ಈ ಜಂಬೂ ದ್ವೀಪದ ವರ್ಣನೆಯನ್ನ ಭಾರತವನ್ನು ತಲುಪಲು ಲಾಸ್ ಏಂಜಲೀಸ್ ಇಂದ ಪಶ್ಚಿಮಕ್ಕೆ ಬರಬೇಕಾದ ವಾಸ್ತವ ಸಂಗತಿಯನ್ನ ಹೇಗೆ ಸರಿತೂಗಿಸುತ್ತದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಅಂದ್ರೆ ಆ ಜಂಬೂ ದ್ವೀಪ ವರ್ಣನೆಯ ಪ್ರಕಾರ ನಾವು ಭಾರತದಿಂದ ಭಾರತಕ್ಕೆ ಲಾಸ್ ಏಂಜಲೀಸ್ ಇಂದ ಬರ್ಬೇಕಾದ್ರೆ ಅದು ಏನು ರೂಟ್ ಇದೆ ಅದಕ್ಕೂ ಮತ್ತೆ ಇದು ಜಂಬೂ ದ್ವೀಪದ ವರ್ಣನೆ ಏನು ಭಾಗವತಂ ಇದೆ ಅದಕ್ಕೆ ಸರಿ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಮತ್ತೆ ಇದಕ್ಕೆ ನೀವ್ ಏನ್ ಹೇಳ್ತೀರಾ ಅಂತ ಹೇಳಿದಾಗ ಪ್ರಭುಪಾದರು ಹೇಳ್ತಾರೆ, ಅದೆಲ್ಲ ಚಿಕ್ಕ ಚಿಕ್ಕ ಸಮಸ್ಯೆ, ಅದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಈಗ ಈ ಒಂದು ವರ್ಣನೆ ಏನಿದೆ, ಈ ಬ್ರಹ್ಮಾಂಡದ ವರ್ಣನೆ ಅಥವಾ ಈ ಇಡೀ ಸೃಷ್ಟಿಯ ವರ್ಣನೆ ಏನಿದೆ ಅದನ್ನ ನೋಡಿದಾಗ ಈ ಪೆಸಿಫಿಕ್ ಸಮುದ್ರ ಅನ್ನೋದು ಒಂದು ಜಲಕಣ ಅಂತ ಹೇಳ್ತಾರೆ. ನೋಡಿ, ಒಂದೇ ಒಂದು ಕಣಕ್ಕೆ ಹೋಲಿಸ್ತಾ ಇದ್ರೆ, ಒಂದು ಬಿಂದುಗೆ ಹೋಲಿಸ್ತಾ ಇದ್ರೆ ಪೆಸಿಫಿಕ್ ಸಮುದ್ರವನ್ನ ಪ್ರಭುಪಾದರು. ನೋಡಿ, ಅವ್ರು ಎಷ್ಟು ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಲ್ವಾ. ನಮಗ್ ಗೊತ್ತಿರೋ ಹಾಗೇನೆ ಈ ಎಷ್ಟೊಂದು ಬ್ರಹ್ಮಾಂಡಗಳಿದೆ, ಅದನ್ನೆಲ್ಲಾನು ಸಹ ಏನು ಹೇಳ್ತಾರೆ ಆಚಾರ್ಯರು, ಆ ಒಂದು ಸಾಸಿವೆ ಅಂದ್ರೆ ಒಂದು ಚೀಲದಲ್ಲಿ ಸಾಸಿವೆ ಕಾಳುಗಳನ್ನ ತುಂಬಿಸಿದ್ರೆ ಎಷ್ಟು ಬ್ರಹ್ಮಾಂಡಗಳಿದೆಯೋ ಅಷ್ಟು ಬ್ರಹ್ಮಾಂಡಗಳಿದೆ ಅಲ್ವಾ. ನಮ್ಮ ಈ ಭೌತಿಕ ಸೃಷ್ಟಿ ಎಷ್ಟಿದೆ, ಅದು ಈ ಇಡೀ ಸೃಷ್ಟಿಯಲ್ಲಿ ಒಂದು ಭಾಗ ಮಾತ್ರ ಅಷ್ಟೇ. 4 ಭಾಗ ಮಾಡಿದ್ರೆ ಅದರಲ್ಲಿ ಒಂದು ಭಾಗ ಮಾತ್ರ ಇದೆ ಅಲ್ವಾ. ಇಡೀ ಸೃಷ್ಟಿಗೆ ನೋಡ್ಕೊಂಡ್ರೆ ಈ ಪೆಸಿಫಿಕ್ ಸಮುದ್ರ ಒಂದು ಜಲಕಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನಿಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಇವಾಗ ಅದಕ್ಕೆ ಅವರು ಒಂದು ಕಥೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಒಂದು ಚಮ್ಮಾರ ಮತ್ತೆ ಬ್ರಾಹ್ಮಣನ ಕಥೆ ಅಲ್ವಾ, ಇದನ್ನ ನೀವೆಲ್ಲರೂ ಕೇಳಿದೀರಾ. ಇವಾಗ ವೈಕುಂಠದಿಂದ ಹಿಂತಿರುಗಿ ಬಂದ ನಾರದನ ಕಥೆಯನ್ನ ಈಗ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ರೆ, ಇವಾಗ ನಾರಾಯಣ ಒಂದು ಸೂಜಿಯ ಕಣ್ಣಿನಲ್ಲಿ ಆನೆಯನ್ನ ತೋರಿಸ್ತಿದ್ದ ಸಂಗತಿಯನ್ನ ಅವನು ಚಮ್ಮಾರನ್ಗೆ ಹೇಳ್ತಾರೆ. ಚಮ್ಮಾರ ಅದನ್ನ ಒಪ್ಕೊಂಡ್ಬಿಡ್ತಾರೆ, ಓ ನಾರಾಯಣನ ಅವ್ನು ತುಂಬಾ ದೊಡ್ಡವನು, ಅವ್ನು ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಆದ್ರೆ ಇದೇ ಕಥೆಯನ್ನ ಘನ ವಿದ್ವಾಂಸನಿಗೆ ಇದೇ ಒಂದು ಸಂಗತಿಯನ್ನ ಘನ ವಿದ್ವಾಂಸನಿಗೆ ಹೇಳಿದಾಗ ಅವ್ರು ಒಪ್ಕೊಳ್ಳೋದಿಲ್ಲ. ಏನಿದು ಕಟ್ಟುಕತೆ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಆಗ ನಾರದ್ರು ಬಡ ಚಮ್ಮಾರನ್ನ ಕೇಳ್ತಾರೆ, ನೀನ್ ಹೇಗ್ ಒಪ್ಕೋತಾ ಇದೀಯಾ, ನಾರದ ಸೂಜಿಯ ಕಣ್ಣಿನ ಒಳಗಡೆ ಆನೆಯನ್ನ ತೋರಿಸ್ತಾ ಇದ್ದಾನೆ ಅಂತಂದ್ರೆ ಅದನ್ನ ಹೇಗ್ ನಂಬ್ದೆ ಅಂತ ಹೇಳಿದಾಗ ಚಮ್ಮಾರ ಹೇಳ್ತಾರೆ, ಯಾಕೆ ನಂಬಾರ್ದು, ನೋಡಿ ಇವಾಗ ನಾನು ಎಂತಹ ದೊಡ್ಡ ಆಲದ ಮರದ ಕೆಳಗಡೆ ಕುತ್ಕೊಂಡಿದ್ದೀನಿ, ಇಲ್ಲಿ ಎಷ್ಟೊಂದು ಹಣ್ಣುಗಳಿದೆ, ಪ್ರತಿಯೊಂದು ಹಣ್ಣಲ್ಲಿ ಅನೇಕ ಬೀಜಗಳಿದೆ, ಪ್ರತಿಯೊಂದು ಬೀಜದಲ್ಲೂ ಸಹ ಒಂದು ಬೀಜವೂ ಸಹ ಈಗ ಒಂದು ದೊಡ್ಡ ದೊಡ್ಡ ಮರವಾಗುವಂತಹ ಒಂದು ಶಕ್ತಿಯನ್ನ ಪಡೆದಿದೆ ಅಲ್ವಾ. ಒಂದು ಚಿಕ್ಕ ಒಂದು ಬೀಜದ ಒಳಗಡೆ ಇಂತಹ ಒಂದು ದೊಡ್ಡ ಆಲದ ಮರ ಬೆಳೆಯುವಂತಹ ಶಕ್ತಿಯನ್ನ ಭಗವಂತ ಇಟ್ಟಿದ್ದಾನೆ ಅಂದ್ಮೇಲೆ ಅವನ ಕೈಲಿ ಏನ್ ಮಾಡಕ್ಕಾಗಲ್ಲ, ಏನ್ ಬೇಕಾದ್ರೂ ಅವನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೇನೆ ಪ್ರಭುಪಾದರು ಹೇಳ್ತಾರೆ, ಅದಕ್ಕೆ ಇಂತಹ ಒಂದು ತರ್ಕದಿಂದ ನೀವು ಅಮೂರ್ತವಾದದ್ದನ್ನು ಅಂದ್ರೆ ಯಾವ್ದಕ್ಕೆ ಒಂದು ಆಕಾರ ಇರೋದಿಲ್ವೋ ಅದನ್ನ ನೀವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾರೆ. ಸೊ ಇವೆಲ್ಲವೂ ಸಹ ನಮ್ಮ ಕಣ್ಣಿಗಳಿಗೆ ಗ್ರಹಿಸ್ಲಿಕ್ಕೆ, ನಮ್ಮ ಬುದ್ಧಿಗೆ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಕಥೆಗಳು ಅದನ್ನು ಗ್ರಾಹ್ಯವಾಗಿ ತರಲು ಬಯಸಿದ್ದಾರೆ. ಯಾವುದನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಈ ಅಪರಿಪೂರ್ಣವಾದ ಇಂದ್ರಿಯಗಳಿಂದ, ಜ್ಞಾನದಿಂದ, ಅದನ್ನ ಅವರು ಕಾಣ್ಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನಮ್ಗೆಲ್ಲ ಎಂತಹ ಶಿಕ್ಷಣ ಅಂದ್ರೆ ನಾವು ಬರೇ ನಮ್ಮ ಹೆಸರುಗಳ ಮುಂದೆ ಎಷ್ಟೊಂದು ಡಿಗ್ರಿಗಳನ್ನ ಹಾಕೊಂತಾ ಇದೀವಿ, ಅದಕ್ಕೆ ಏನು ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ. ಮತ್ತೆ ಒಂದ್ ದಿವಸ ಏನಾಗುತ್ತೆ, ಕಾರ್ಯದರ್ಶಿ ಏನೋ ಒಂದು ಸುದ್ದಿ ಕೇಳ್ತಾ ಶ್ರೀಲ ಪ್ರಭುಪಾದರ ತೋಟದಲ್ಲಿ ಕುತ್ಕೊಂಡಿರ್ತಾರೆ. ಕಾರ್ಯದರ್ಶಿ ಏನೋ ಒಂದು ಸುದ್ದಿ ಹೇಳ್ತಾ ಇರ್ತಾರೆ, ಅದ್ರ ಕೇಳಿಸ್ಕೊಂಡು ಪ್ರಭುಪಾದರು ತೋಟದಲ್ಲಿ ಕುತ್ಕೊಂಡಿರ್ತಾರೆ. ಆಗ ಎಷ್ಟೊಂದು ಕಪಿಗಳು ಬರುತ್ತೆ. ಆಗ ಪ್ರಭುಪಾದರು ಹೇಳ್ತಾರೆ, ಅದನ್ನೆಲ್ಲ ಓಡಿಸ್ಬಿಡಿ ನೀವು ಅಂತ ಹೇಳ್ಬಿಟ್ಟು. ಅದಕ್ಕೆ ಈ ಕಪಿಗಳ ಕಾಟದಿಂದ ಪ್ರಭುಪಾದರು ಮುಕ್ತರಾಗ್ಬೇಕಂತಂದ್ರೆ ಏನ್ ಮಾಡ್ಬೇಕಂದ್ರೆ, ಒಂದು ಕಪಿಯ ಒಂದು ಗೊಂಬೆಯನ್ನ ಮಾಡ್ಬಿಟ್ಟು ನೀವು ಆ ಗೊಂಬೆಯಿಂದ ನೇತಾಡ್ಸಿ, ಆಗ ಕಪಿಗಳಿಗೆ ಹೆದರಿಕೆ ಆಗುತ್ತೆ, ಅದು ಬರೋದಿಲ್ಲ ಅಂತ ಹೇಳ್ತಾರೆ. ಆದ್ರೂ ಸಹ ಅದನ್ನು ಮಾಡ್ತಾರೆ, ಆದ್ರೂ ಕಪಿಗಳು ಬರ್ತಾನೆ ಇರುತ್ತೆ.
ಪ್ರಭುಪಾದ್ರು ಇವಾಗ ಕಪಿಗಳನ್ನ ನೋಡಿದಾಗ ಅವ್ರಿಗೆ ಏನ್ ಜ್ಞಾಪಕ ಬರುತ್ತೆ ಅಂತಂದ್ರೆ ಆ ಡಾರ್ವಿನ್ ಹೇಳ್ತಾನಲ್ವಾ, ಮಂಗನಿಂದ ಮಾನವ ಅಂತ ಹೇಳ್ಬಿಟ್ಟು ಅದು ಅವ್ರಿಗೆ ಜ್ಞಾಪಕ ಬರ್ತಾ ಇರುತ್ತೆ. ಮತ್ತೆ ಅದನ್ನ ನೋಡಿದಾಗ ಇನ್ನ ಏನ್ ಜ್ಞಾಪಕ ಬರ್ತಾ ಇರುತ್ತೆ ಪ್ರಭುಪಾದರಿಗೆ ಅಂದ್ರೆ, ನಮ್ಗೆ ಗೊತ್ತಿರೋ ಹಾಗೇನೆ ಕೃಷ್ಣ ಏನ್ ಮಾಡ್ತಾ ಇರ್ತಾರೆ, ಅವರು ಗೋಕುಲದಲ್ಲಿ ಆ ಬೆಣ್ಣೆಯನ್ನ ಅವರು ತಾವುನು ತಿಂದು ತನ್ನ ಸ್ನೇಹಿತರಿಗೂ ಕೊಟ್ಟು ಮತ್ತೆ ಕಪಿಗಳಿಗೂ ಸಹ ತಿನ್ನಿಸ್ತಾ ಇರ್ತಾರೆ. ಕಪಿಗಳೆಲ್ಲ ಹೇಳ್ತಾ ಇರ್ತಾರೆ, ಬೇಡ ಕೃಷ್ಣ ಸಾಕು ಸಾಕು ಅಂದ್ರೂ ಕೃಷ್ಣ ಬಲವಂತ ಮಾಡಿ ಕಪಿಗಳಿಗೆ ಬೆಣ್ಣೆನ ಕೊಡ್ತಾ ಇರ್ತಾರೆ ಅಲ್ವಾ. ಅದೆಲ್ಲನೂ ಸಹ ಅವ್ರಿಗೆ ಜ್ಞಾಪಕ ಬರ್ತಾ ಇರುತ್ತೆ. ಇವಾಗ ನಮಗ್ ಗೊತ್ತಿರೋ ಹಾಗೆ ವೃಂದಾವನದಲ್ಲಿರೋ ಕಪಿಗಳು ತುಂಬಾನೇ ತೊಂದರೆ ಕೊಡುತ್ತೆ ಅಲ್ವಾ. ನಾವು ಸ್ಪೆಕ್ಸ್ ಹಾಕೋಣಂಗೆ ಇಲ್ಲ, ಸ್ಪೆಕ್ಸ್ ಏನಾದ್ರು ಹಾಕೊಂಡ್ರೆ ಅವ್ರು ನೋಡಿದ್ರೆ ಆ ಸ್ಪೆಕ್ಸ್ ನ ಕಿತ್ಕೊಂಡು ಹೋಗ್ಬಿಡುತ್ತೆ ಅಲ್ವಾ. ನಾವು ಸ್ಪೆಕ್ಸ್ ಅನ್ನ ಪಡ್ಕೋಬೇಕಂದ್ರೆ ಆ ಕೋತಿಗಳ ಕೈಗೆ ಫ್ರೂಟಿಯನ್ನು ಏನಾದ್ರು ಕೊಡ್ಬೇಕು, ಅವಾಗ ಅದು ಕೈಯಲ್ಲಿರೋ ಸ್ಪೆಕ್ಸ್ ಅನ್ನ ಬಿಟ್ಬಿಡುತ್ತೆ. ಸೊ ಅಲ್ಲಿ ಕೋತಿಗಳ ಕಾಟ ತುಂಬಾ ಇದೆ ಆ ವೃಂದಾವನದಲ್ಲಿ. ಮತ್ತೆ ಅಳಿಲುಗಳು ಸಹ ಗೋಡೆ ಮೇಲೆ ಸುಳಿದಾಡ್ತಾ ಇರುತ್ತೆ. ಮತ್ತೆ ಗಿಳಿಗಳು ಸಹ, ಜೋಡಿ ಗಿಳಿಗಳು ಸಹ ಅಲ್ಲಿ ಶಬ್ದಗಳನ್ನ ಮಾಡ್ತಾ ಇರುತ್ತೆ. ಮತ್ತೆ ನವಿಲುನು ಸಹ ಅದನ್ನು ಪುಕ್ಕವನ್ನ ಅದು ಓಪನ್ ಮಾಡ್ಕೊಂಡು ಅದು ವೈಭವವನ್ನ ಪ್ರದರ್ಶಿಸ್ತಾ ಇರುತ್ತೆ. ಸೊ ಇಲ್ಲಿ ಏನು ಎಲ್ಲರಿಗೂ ಸಹ ಸಂತೋಷವನ್ನ ಕೊಡ್ಲಿಕ್ಕೋಸ್ಕರನೇ ಆ ಒಂದು ನವಿಲು ನಿಂತಿದೆಯೇನೋ ಅನ್ನೋ ತರ ಅನ್ನಿಸ್ತಾ ಇರುತ್ತೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಒಬ್ಬ ಬ್ರಹ್ಮಚಾರಿ ಏನ್ ಮಾಡ್ತಾ ಇದ್ದಾನೆ, ಶಿಲಪ್ರಭುಪಾದರಿಗೆ ಗಾಳಿ ಬೀಸ್ತಾ ಇದ್ದಾರೆ. ಪ್ರಭುಪಾದರು ಸಹ ಮೌನವಾಗಿ ಕುತ್ಕೊಂಡಿದ್ದಾರೆ. ಆದ್ರೆ ತಮಾಲ ಕೃಷ್ಣರು ಬರ್ತಾರೆ ಪ್ರಭುಪಾದರಿಗೆ ಇವಾಗ ಯಾವ್ದೋ ಒಂದು ತೊಂದರೆ ಕೊಡುವಂತ ವಿಷಯವನ್ನ ಹೇಳಲಿಕ್ಕೆ. ಸೊ ಇವಾಗ ಅವರು ಏನ್ ಹೇಳ್ತಾ ಇದಾರೆ, ಶಿಲಪ್ರಭುಪಾದ್ರೆ ಎಷ್ಟೊಂದ್ ಜನ ಇವಾಗ ದೀಕ್ಷೆಯನ್ನ ತಗೋಬೇಕು ಅಂತ ಕಾಯ್ತಾ ಇದ್ದಾರೆ. ಆದ್ರೆ ನಿಮ್ಗೆ ಇವಾಗ ಆರೋಗ್ಯ ಸರಿ ಇಲ್ದಲ್ಲಿರೋದ್ರಿಂದ ನಾವು ನಿಮ್ಗೆ ಈ ವಿಷಯವನ್ನ ತಡವಾಗಿ ಹೇಳ್ತಾ ಇದೀವಿ ಅಂತ ಹೇಳ್ತಾರೆ. ಆಗ ಯಾಕೆ ಅಂತಂದ್ರೆ ದೀಕ್ಷೆ ಕೊಟ್ಟಾಗ ಏನಾಗುತ್ತೆ, ಆ ಗುರುವಾದವನು ಆ ದೀಕ್ಷಾ ಸಂದರ್ಭದಲ್ಲಿ ಆ ಶಿಷ್ಯನ ಎಲ್ಲ ಹಿಂದಿನ ಕರ್ಮಗಳನ್ನೆಲ್ಲ ಅವರು ಸ್ವೀಕಾರ ಮಾಡ್ತಾರೆ. ಆದ್ರೆ ಈಗ ಪ್ರಭುಪಾದರ ಆರೋಗ್ಯ ತುಂಬಾ ಕ್ಷೀಣಿಸಿದೆ, ಅದಕ್ಕೋಸ್ಕರ ಹೆಚ್ಚು ಶಿಷ್ಯರನ್ನ ಸ್ವೀಕರಿಸೋದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಅವರು ಇದನ್ನ ಪ್ರಭುಪಾದರಿಗೆ ಹೇಳಿರೋದಿಲ್ಲ. ಪ್ರಭುಪಾದರು ಇದನ್ನ ಈ ವಿಷಯವನ್ನ ಕೇಳಿದ್ಮೇಲೆ ಅವರು ಸ್ವಲ್ಪ ಮೌನವಾಗಿರ್ತಾರೆ. ಆಮೇಲೆ ಅವರು ಏನು ಹೇಳ್ತಾರೆ, 3 ಜನರ ಹೆಸರನ್ನ ಹೇಳ್ಬಿಟ್ಟು ಇವ್ರುಗಳಿಗೆ ದೀಕ್ಷೆಯನ್ನ ಕೊಡುವಂತಹ ಒಂದು ಅರ್ಹತೆ ಇದೆ ಅಂತ ಹೇಳ್ಬಿಟ್ಟು 3 ಜನರ ಹೆಸರನ್ನ ಹೇಳ್ತಾರೆ. ಇವಾಗ ಅಮೆರಿಕದಲ್ಲಿರುವಂತಹ ಭಕ್ತರು ನೇರವಾಗಿ ಇವ್ರ ಹತ್ರನೇ ಹೋಗಿ ದೀಕ್ಷೆನ ತಗೋಬಹುದಾ ಅಂತ ಹೇಳ್ಬಿಟ್ಟು ತಮಾಲ ಕೃಷ್ಣರು ಕೇಳಿದಾಗ, ಹೌದು, ಅವ್ರು ಯಾರಿಗೆ ಹತ್ರ ಆಗುತ್ತೆ ಅವ್ರನ್ನ ಸಂಪರ್ಕಿಸ್ಬೋದು ಈ 3 ಜನರಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ಮತ್ತೆ ಯುರೋಪಿನಲ್ಲಿ 5 ಜನರ ಹೆಸರನ್ನ ಹೇಳ್ಬಿಟ್ಟು ಅವ್ರನ್ನು ಸಹ ದೀಕ್ಷೆಯನ್ನ ಕೊಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಈ ದೀಕ್ಷೆ ಬರೇ ಮೊದಲನೇ ದೀಕ್ಷೆಗೆ ಒಂದೇ ಅಲ್ಲ, ಇವ್ರು 2ನೇ ದೀಕ್ಷೆಯನ್ನ ಕೊಡುವಂತಹ ಅರ್ಹತೆನೂ ಪಡೆದಿದ್ದಾರೆ ಈ ಎಲ್ಲಾ ಗುರುಗಳು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಇವಾಗ ಇನ್ನು ಮುಂದೆ ನೀವು ಯಾರಾದ್ರೂ ಮೊದಲನೇ ದೀಕ್ಷೆ ಅಥವಾ 2ನೇ ದೀಕ್ಷೆನ ಪಡ್ಕೋಬೇಕು ಅಂತಂದ್ರೆ ನಿಮ್ಮನ್ನ ಸಂಪರ್ಕಿಸೋದು ಬೇಕಾಗಿಲ್ಲ, ನೇರವಾಗಿ ಅವರು ಆ ಗುರುಗಳನ್ನೇ ಅವರು ಸಂಪರ್ಕಿಸಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ಆ ದೀಕ್ಷಾ ಗುರುಗಳು ಇವಾಗ ನನ್ನ ಪರವಾಗಿ ಅವರು ದೀಕ್ಷೆಯನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಪ್ರಭುಪಾದ್ರೆ ಹೇಳ್ತಾರೆ. ಆಗ ತಮಾಲ ಕೃಷ್ಣರು ಇವಾಗ ಅದನ್ನೇ ಹೇಳ್ತಾ ಇದ್ರೆ, ಅಂದ್ರೆ ದೀಕ್ಷಾ ಗುರುಗಳು ನಿಮ್ಮ ಪರವಾಗಿ ಅವರು ದೀಕ್ಷೆನ ಕೊಡ್ತಾರಲ್ವಾ ಅಂತಂದಾಗ ಹೌದು ಅಂತ ಹೇಳ್ಬಿಟ್ಟು ಪ್ರಭುಪಾದ್ರೆ ಹೇಳ್ತಾರೆ. ಇವಾಗ ಭಾರತದಲ್ಲಿ ಈ ಕೆಲಸ ಮಾಡಲು ಯಾರನ್ನಾದ್ರೂ ನೀವು ನೇಮಿಸ್ತಾ ಇದ್ದೀರಾ ಅಂತ ಹೇಳಿದಾಗ ಪ್ರಭುಪಾದರು ಅದಕ್ಕೆ ಆಲ್ರೆಡಿ 6 ಜನರ ಹೆಸರನ್ನ ಹೇಳಿರ್ತಾರೆ, ಅದ್ರ ಜೊತೆ ಇನ್ನ ಒಂದು ಹೆಸರನ್ನ ಹೇಳ್ತಾರೆ. ಸೊ 7 ಹೆಸರುಗಳನ್ನು ಶಿಲಪ್ರಭುಪಾದರು ಮತ್ತೆ ತಿಳಿಯ ಬಯಸಿದಾಗ ತಮಾಲ ಕೃಷ್ಣರು 7 ಹೆಸರುಗಳನ್ನ ಹೇಳಿದ್ರು. ಯಾರ್ಯಾರ ಹೆಸರು ಹೇಳು ಅಂತ ಹೇಳ್ಬಿಟ್ಟು ಆ 7 ಜನರ ಹೆಸರನ್ನ ನೀನ್ ಮತ್ತೆ ಹೇಳು ಅಂದಾಗ ತಮಾಲ ಕೃಷ್ಣರು ಆ 7 ಜನರ ಹೆಸರನ್ನ ಅವರು ಹೇಳ್ತಾರೆ. ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸದ್ಯಕ್ಕೆ ಈ 7 ಜನರ ಹೆಸರನ್ನ ಹೇಳಿದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಅವರು ಇನ್ನ 2 ಹೆಸರನ್ನ ಸೇರಿಸ್ತಾರೆ. ಮತ್ತೆ ಇನ್ ಮುಂದೆ ನೀವು ನನಗೋಸ್ಕರ ನೀವು ಕಾಯ್ಬೇಡಿ ದೀಕ್ಷೆ ಕೊಡೋದಕ್ಕೋಸ್ಕರ. ಇವಾಗ ಇವ್ರು ಯಾರ್ಯಾರು ಅರ್ಹರು ಅಂತ ನನಗೆ ಅನ್ಸಿದ್ಯೋ ಅವ್ರ ಹೆಸರೆಲ್ಲ ಹೇಳಿದೀನಿ, ಅವ್ರೆಲ್ಲರನ್ನು ಸಹ ದೀಕ್ಷೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಶಿಲಪ್ರಭುಪಾದರು ಅದಾದ್ಮೇಲೆ ಶಿಲಪ್ರಭುಪಾದರಿಗೆ ಅವ್ರು ಕೇಳ್ತಾರೆ ತಮಾಲ ಕೃಷ್ಣರು, ನೀವು ಇವಾಗ ಕೀರ್ತನೆಯನ್ನ ಕೇಳಲಿಕ್ಕೆ ಬಯಸ್ತೀರಾ ಅಂತ ಕೇಳಿದಾಗ ಶಿಲಪ್ರಭುಪಾದರು ಸರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ಕೀರ್ತನಕಾರರು ಕಾಯ್ಕೊಂಡಿರ್ತಾರೆ, ಅವರು ಕೀರ್ತನೆಯನ್ನ ಅವರು ಪ್ರಾರಂಭ ಮಾಡ್ತಾರೆ. ಮಾರನೇ ದಿವಸ ಪ್ರಭುಪಾದರು ಏನ್ ಮಾಡ್ತಾರೆ, ಇನ್ನ 2 ಹೆಸರನ್ನ ಸೇರಿಸ್ತಾರೆ, ಈ ಯಾರ್ಯಾರು ದೀಕ್ಷೆನ ಕೊಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಇವಾಗ ಅವರೆಲ್ಲರನ್ನು ಸಹ ಪ್ರಭುಪಾದರನ್ನ ಪ್ರತಿನಿಧಿಸ್ತಾ ಇದ್ದಾರೆ, ಅದಕ್ಕೆ ಅವ್ರನ್ನ ಋತ್ವಿಕಗಳು ಅಂತ ಕರೀತಾರೆ. ಯಾರು ಪ್ರಭುಪಾದರನ್ನ ಪ್ರತಿನಿಧಿಸಿ ಅವರು ದೀಕ್ಷೆಯನ್ನ ಕೊಡ್ತಾರೋ ಅವ್ರನ್ನ ಋತ್ವಿಕರು ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಒಟ್ಟು ಕೊನೆಗೆ ಅವರು 11 ಜನರ ಹೆಸರನ್ನ ಅವರು ಹೇಳ್ತಾರೆ. ಇವರೆಲ್ಲರನ್ನು ಸಹ ದೀಕ್ಷೆಯನ್ನ ಕೊಡ್ಲಿಕ್ಕೆ ಅರ್ಹತೆಯನ್ನ ಪಡೆದಿದ್ದಾರೆ. ಈಗ ಯಾರಾದ್ರೂ ಹೊಸದಾಗಿ ಇಸ್ಕಾನ್ಗೆ ಭಕ್ತರಾದವರು ದೀಕ್ಷೆ ಪಡಿಲಿಕ್ಕೋಸ್ಕರ ಕಾಯೋದ್ ಬೇಕಾಗಿಲ್ಲ ದೀರ್ಘಕಾಲದವರೆಗೆ. ಅವ್ರನ್ನ ನೀವು ಈ 11 ಶಿಷ್ಯರ ಹತ್ರ ಯಾರ ಹತ್ರ ಬೇಕಾದ್ರೂ ಅವರು ಅಂದ್ರೆ ದೀಕ್ಷಾ ಕಾರ್ಯವನ್ನ ಅವರು ತಗೋಬಹುದು, ದೀಕ್ಷೆನ ತಗೋಬಹುದು ಅಂತ ಬಿಟ್ಟು ಹೇಳ್ತಾರೆ. ಪ್ರಭುಪಾದರಿಗೆ ನೋಡಿ, ಯಾರನ್ನು ಸಹ ದೀಕ್ಷೆಗೋಸ್ಕರ ಹೆಚ್ಚು ದಿನಗಳ ಕಾಲ ಕಾಯಿಸೋದವ್ರಿಗೆ ಇಷ್ಟ ಇರೋದಿಲ್ಲ. ಮತ್ತೆ ಇವಾಗ ಜುಲೈ 10ನೇ ತಾರೀಕು ಏನಾಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಒಂದು ಫೋನ್ ಬರುತ್ತೆ ಗೋಪಾಲಕೃಷ್ಣರಿಂದ. ಎಲ್ಲಿಂದ ಬರುತ್ತೆ ಅಂತಂದ್ರೆ ಮಾಯಾಪುರದ ದೇವಾಲಯದಿಂದ ಬರುತ್ತೆ ನೋಡಿ. ಇಲ್ಲಿ ತುಂಬಾ ಒಂದು ಕಹಿ ಘಟನೆಯನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ಒಂದು ಡಕಾಯಿತರ ಗುಂಪು
ಮಾಯಾಪುರ ದೇವಾಲಯಕ್ಕೆ ಬಂದ್ಬಿಟ್ಟು ಮುತ್ತಿಗೆ ಹಾಕ್ತಾ ಇದ್ದಾರೆ. ಮತ್ತೆ ಆ ಮುತ್ತಿಗೆಯಲ್ಲಿ 5 ಜನ ಭಕ್ತರಿಗೆ ಗಾಯ ಆಗ್ಬಿಟ್ಟು ಅವರು ಆಸ್ಪತ್ರೆಗೆ ಸೇರ್ತಾರೆ. ಅದರಲ್ಲಿ ಭವಾನಂದ ಸ್ವಾಮಿಯವರು ಸಹ ಆ ಸಮಯದಲ್ಲಿ ಭವಾನಂದ ಸ್ವಾಮಿಯವರು ಏನ್ ಮಾಡ್ತಾರೆ ಅಂದ್ರೆ ಆ ದಾಳಿಕೋರರ ಮೇಲೆ ಗುಂಡು ಹಾರಿಸ್ತಾರೆ. ಗುಂಡು ಹಾರಿಸಿದಾಗ ಇಬ್ಬರಿಗೆ ಗಾಯ ಆಗುತ್ತೆ. ಮತ್ತೆ ಅವರು ಕರೆ ಹೋದ 2 ಗಂಟೆಯವರೆಗೆ ಬಾರದ ಪೊಲೀಸರು ಬಂದು ಭವಾನಂದರನ್ನ ಬಂಧಿಸಿರ್ತಾರೆ. ಅಂದ್ರೆ 2 ಗಂಟೆಗಳಾದ್ಮೇಲೆ ಈ ಘಟನೆ ನಡೆದ್ಮೇಲೆ 2 ಗಂಟೆಗಳಾದ್ಮೇಲೆ ಭವಾನಂದರನ್ನ ಬಂದು ಬಂಧಿಸಿರ್ತಾರೆ. ಸೊ ಶ್ರೀಲ ಪ್ರಭುಪಾದರಿಗೆ ಈ ಸುದ್ದಿ ಕೇಳ್ಬಿಟ್ಟು ತುಂಬಾನೇ ಅವರಿಗೆ ಬೇಜಾರಾಗುತ್ತೆ, ಕಸಿವಿಸಿ ಆಗುತ್ತೆ. ಡಕಾಯಿತರು ದಾಳಿ ಮಾಡಿದಾಗ ನಾವೇನ್ ಮಾಡ್ಬೇಕು, ನಾವು ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಗುಂಡು ಹಾರಿಸ್ಬೇಕು, ಅದ್ರಲ್ಲಿ ಏನ್ ತಪ್ಪು ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾರೆ. ಈ ದಾಳಿಯ ಕುರಿತಾಗಿ ಹಿಂದೂಸ್ತಾನ್ ಟೈಮ್ಸ್ ನಲ್ಲಿ ಅವರು ಒಂದು ವರದಿ ಬಂದಿರುತ್ತೆ, ಅದನ್ನ ಅವರು ಕೇಳ್ತಾರೆ. ಅಂದ್ರೆ ಆ ವರದಿ ಏನು ಅಂತ ಹೇಳ್ಬಿಟ್ಟು ಆ ವರದಿ ಪ್ರಕಾರ ಏನು ಅಂತಂದ್ರೆ ಕೆಲವು ಹಸುಗಳು ಇಸ್ಕಾನ್ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿತ್ತು. ಅದಕ್ಕೋಸ್ಕರ ಇದನ್ನ ನೋಡಿದ ಭಕ್ತರು ಏನ್ ಮಾಡ್ತಾರೆ, ಹಸುಗಳನ್ನ ಹೊಡೆದಿದ್ದಾರೆ. ಈ ವಿಷಯ ಹಳ್ಳಿ ಜನಗಳಿಗೆ ಗೊತ್ತಾದಾಗ ಹಳ್ಳಿ ಜನಗಳಿಗೆ ಇದು ಕೋಪ ಬರೋ ತರ ಆಗಿತ್ತು. ಅದಕ್ಕೋಸ್ಕರ ಅವರು ದೂರು ಕೊಡ್ಲಿಕ್ಕೆ ಈ ತರ ನೀವು ಮಾಡಿದರೆ ಭಕ್ತರು ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದು ದೂರು ಕೊಟ್ಟಾಗ ಆ ಬಂದಿರೋರ್ ಮೇಲೆ ಗುಂಡು ಹಾರಿಸಲಾಗಿದೆ ಅಂತ ಹೇಳ್ಬಿಟ್ಟು ಈ ತರ ಒಂದು ಸುದ್ದಿ ಬಂದಿದೆ ಅಂತ ಹೇಳ್ಬಿಟ್ಟು ಭವಾನಂದ ಗೋಸ್ವಾಮಿಯವರು ಗೋಸ್ವಾಮಿಯವರ ಹೆಸರನ್ನು ಸಹ ಅಲ್ಲಿ ಹೇಳಲಾಗಿತ್ತು. ಅಂದ್ರೆ ಈ ಭವಾನಂದ ಗೋಸ್ವಾಮಿ ಗುಂಡು ಹಾರಿಸಿರೋದು ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಸಹ ಆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೊಟ್ಟಿರ್ತಾರೆ. ಅಂದ್ರೆ ಕೊನೆಯಲ್ಲಿ ಅವ್ರು ಬರ್ದಿದ್ದಾರೆ ಏನು ಅಂತಂದ್ರೆ, ಆದ್ರೆ ಅಲ್ಲಿ ಇಸ್ಕಾನ್ ಸಂಸ್ಥಾಪಕರಾದ AC ಭಕ್ತಿ ವೇದಾಂತ ಸ್ವಾಮಿಗಳು ಅಲ್ಲಿ ಇರ್ಲಿಲ್ಲ ಅನ್ನೋ ಒಂದು ಸೆಂಟೆನ್ಸ್ ಸಹ ಇರುತ್ತೆ. ಈ ಲೇಖನವನ್ನ ಓದಿದ್ಮೇಲೆ ಪ್ರಭುಪಾದರು ಅವರು ತಂಪಾಡಿಗೆ ತಾವು ಅನುವಾದ ಮಾಡೋದ್ರಲ್ಲಿ ಅವರು ತೊಡಗಿರ್ತಾರೆ. ಅದಾದ್ಮೇಲೆ ಅವರು ಮತ್ತೆ ಮಧ್ಯಾಹ್ನ ತಮಾಲ ಕೃಷ್ಣನನ್ನ ಕರೆಸ್ಬಿಟ್ಟು ನನ್ಗೇನೋ ಅನ್ನಿಸ್ತಾ ಇದೆ, ನೀವು ಏನೋ ವರದಿ ಓದಿದ್ರಲ್ಲ ಅದನ್ನ ಕೇಳಿದ್ಮೇಲೆ ನನ್ಗೆ ಅನ್ಸುತ್ತೆ ಇಲ್ಲಿ ಏನೋ ಒಂದು ಏನೋ ಮಸಲತ್ತು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನನ್ಗೆ ಅನ್ನಿಸ್ತಾ ಇದೆ. ಕೊನೆ ಸಲಲ್ಲಿ ನೋಡಿ ಬರ್ದಿದ್ದಾರೆ, ಅಂದ್ರೆ AC ಭಕ್ತಿ ವೇದಾಂತ ಸ್ವಾಮಿಗಳು ಅಲ್ಲಿ ಇರ್ಲಿಲ್ಲ ಅಂತಂದ್ರೆ ಏನ್ ಅರ್ಥ, ಈಗ ಭವಾನಂದ ಗೋಸ್ವಾಮಿಯವ್ರನ್ನ ಬಂಧನಕ್ಕೆ ಒಳಗಾಗಿಸ್ಬಿಟ್ಟಿದ್ದಾರೆ. ಈಗ ನಾನೇನಾದ್ರೂ ಇದ್ದಿದ್ರೆ ನನ್ನ ಸಹ ಸೆರೆಮನೆಯಲ್ಲಿ ಇರಿಸ್ಬಿಡ್ತಾ ಇದ್ರು. ಈಗ ಆತರ ಆಗ್ಲಿಲ್ವಲ್ಲ, ಅದಕ್ಕೋಸ್ಕರ ಅವ್ರಿಗೆ ದುಃಖವಾಗಿದೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಈ ವರದಿಯನ್ನ ಓದಿದ್ರೆ ಅಂತ ಹೇಳ್ಬಿಟ್ಟು. ಈ ಪತ್ರಿಕೆ ವರದಿ ಹೇಗಿದೆ ಅಂದ್ರೆ ಅದು ಸಹ ಏಕಪಕ್ಷೀಯವಾಗಿದೆ ಅಂತ ಹೇಳ್ಬಿಟ್ಟು ತಮಾಲ ಕೃಷ್ಣರು ಸಹ ಹೇಳ್ತಾರೆ. ಇವಾಗ ಭಕ್ತರು ದನಗಳನ್ನ ಚಚ್ಚಿದ್ರು ಅನ್ನೋ ಒಂದು ವರದಿಯನ್ನ ಕೇಳಿದ್ರೆ ನಮ್ಗೆ ಒಪ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಭಕ್ತರು ಹೇಗೆ ದನಗಳನ್ನ ಚಚ್ಚಲಿಕ್ಕೆ ಸಾಧ್ಯ ಅಲ್ವಾ? ಯಾಕಂದ್ರೆ ಕೃಷ್ಣ ಗೋಬ್ರಾಹ್ಮಣ ಹಿತಾಯಚ ಅಲ್ವಾ? ಇವಾಗ ಹೇಗೆ ಅವರು ಆ ದನಗಳಿಗೆ ತೊಂದರೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ಅವರಿಗೆ ನಿಜವಾದ ಘಟನೆ ಏನು ಅಂತ ಗೊತ್ತಾಗುತ್ತೆ, ಸತ್ಯಾಂಶ ಗೊತ್ತಾಗುತ್ತೆ. ಯಾಕಂದ್ರೆ ಗೋಪಾಲಕೃಷ್ಣ ಅವರು ಒಂದು ಕಾಗದವನ್ನ ಬರೆದಿದ್ದಾರೆ. ಅದ್ರಲ್ಲಿ ಅವರು ನಿಜ ಘಟನೆಯನ್ನ ಹೇಳ್ತಾ ಇದ್ರೆ ಏನ್ ನಡೀತು ಅವತ್ತಿನ ದಿವಸ ಜುಲೈ 10ನೇ ತಾರೀಕು ಏನ್ ನಡೀತು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದಾರೆ. ಅಂದ್ರೆ 50 ಜನ ಮುಸ್ಲಿಮ್ರು ಆ ಇಸ್ಕಾನ್ ಜಮೀನಿನ ಬೆಳೆಯನ್ನ ಕದೀತಾ ಇದ್ರು. ಇವಾಗ ಇಸ್ಕಾನ್ಗೆ ಸಂಬಂಧಿಸಿರುವಂತಹ ಜಮೀನಲ್ಲಿ ಬೆಳೆಯನ್ನ ಬೆಳೆದಿರೋದನ್ನ ಆ 50 ಜನ ಮುಸ್ಲಿಮರು ಕದೀತಾ ಇದ್ರು. ಸೊ ಅದಕ್ಕೋಸ್ಕರ ಇದನ್ನ ಯಾರು ತಡಿತಾ ಇದಾರೆ ಅಂದ್ರೆ ನಿತಾಯ್ ಚಾಂದ್ರ ಅವರು ತಡಿತಾ ಇದಾರೆ. ಅವ್ರು ತಡೆದಿದ್ದಕ್ಕೆ ಏನ್ ಮಾಡ್ತಾ ಇದಾರೆ, ಇಲ್ಲಿ ಮುಸ್ಲಿಮರವರು ಆ ನಿತಾಯ್ ಚಂದ್ರ ತಲೆಯನ್ನ 3 ಕಡೆ ಕತ್ತರಿಸಿರ್ತಾರೆ. ಅದಾದ್ಮೇಲೆ ಅಷ್ಟಕ್ಕೆ ಸುಮ್ನೆ ಆಗಿಲ್ಲ ಅವರು. ನೋಡಿ ಇಲ್ಲಿ ನಿತಾಯ್ ಚಂದ್ರದು ಏನು ತಪ್ಪಿಲ್ಲ, ಅವರು ತಡೆದಿದ್ದಕ್ಕೇನೆ ಅವ್ರಿಗೆ ಈಗ ಘಾಸಿ ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ ನಿತಾಯ್ ಚಾಂದ್ ಅವರು ಚಿಕಿತ್ಸೆ ತಗೋತಾ ಇದ್ದಾರೆ. ಆ ಸಮಯದಲ್ಲೂ ಸಹ ಈ ಪುಂಡರು ಬಂದ್ಬಿಟ್ಟು ಮತ್ತೆ ನಿತಾಯ್ ಚಾಂದ್ರನ್ನ ಹೊಡೆದು ಒಬ್ಬ ಹೆಂಗಸನ್ನ ವಿವಸ್ತ್ರಗೊಳಿಸ್ತಾರೆ. ಅದಾದ್ಮೇಲೆ ಇನ್ನ ಸಾಲದು ಅಂತ ಹೇಳ್ಬಿಟ್ಟು ಇನ್ನ 250 ಜನ ಬಂದ್ಬಿಟ್ಟು ಅವರು ಈ ಇಸ್ಕಾನ್ ದೇವಸ್ಥಾನಕ್ಕೆ ಬಂದು ಮುತ್ತಿಗೆ ಹಾಕ್ಬಿಟ್ಟು ದೂರವಾಣಿ ಸಂಪರ್ಕವನ್ನ ಕಿತ್ತಾಕಿ ನೀರಿನ ಪೈಪನ್ನು ಸಹ ಅವರು ಧ್ವಂಸ ಮಾಡಿದ್ದಾರೆ. ಮತ್ತೆ ಅಂದ್ರೆ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇರೋದಕ್ಕೋಸ್ಕರ ಅವ್ರೇನ್ ಮಾಡಿದ್ದಾರೆ, ಭವಾನಂದ್ರು ಅವರು ಗಾಳಿಯಲ್ಲಿ ಅವರು ಗುಂಡನ್ನ ಹಾರಿಸ್ತಾರೆ. ಗಾಳಿಯಲ್ಲಿ ಗುಂಡನ್ನ ಹಾರಿಸಿದ್ರು ಸಹ ಎದುರ್ಕೊಂತಾನೆ ಇಲ್ಲ ಇವ್ರು ಯಾರು 250 ಜನ ಮುತ್ತಿಗೆ ಹಾಕಿದವರು. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದಾರೆ, ಇನ್ನೊಂದ್ಸತಿ ಅವರು ಗುಂಡು ಹಾರಿಸಿದಾಗ ಇಬ್ಬರಿಗೆ ಗಾಯ ಆಗೋಗ್ಬಿಡುತ್ತೆ. ಮತ್ತೆ ನೋಡಿ ಈ ಪುಂಡ್ರು ಇನ್ನ ಏನ್ ಮಾಡಿದಾರೆ ಅಂದ್ರೆ ಗುರುಕುಲದ ಶಿಕ್ಷಣ ಅಂದ್ರೆ ಶಿಕ್ಷಕನ ಮೇಲೆ ಅಂದ್ರೆ ಶಿಕ್ಷಕನ 2 ಕೈಗಳನ್ನ ಕತ್ತರಿಸಿ ಹಾಕಿದ್ದಾರೆ. ಈ ತರ ಅನೇಕ ಭಕ್ತರಿಗೆ ಅವರು ತೊಂದರೆಯನ್ನ ಮಾಡಿದ್ದಾರೆ. ಮತ್ತೆ ಇದು 2 ಗಂಟೆಗಳ ತರುವಾಯ ಪೊಲೀಸರು ಬಂದ್ಬಿಟ್ಟು 20 ಮೈಲಿ ದೂರಲ್ಲಿದ್ದ ಕೃಷ್ಣನಗರ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ಬೇಕು ಅಂತ ಬಿಟ್ಟು ಹೇಳ್ತಾರೆ. ನೋಡಿ ಇಷ್ಟೆಲ್ಲ ತೊಂದರೆ ಆಗಿದೆ ಅಂತ ಹೇಳಿದ್ರು ಸಹ ಅವ್ರೇನ್ ಹೇಳ್ತಾ ಇದ್ರೆ 2 ಗಂಟೆಗಳಾದ್ಮೇಲೆ ಬಂದಿದ್ದಾರೆ ಪೊಲೀಸರು, ಆಮೇಲೆ ಅವರು ಸಹ ದೂರನ್ನ ತಗೋತಾ ಇಲ್ಲ. ನೀವ್ ಒಂದ್ ಕೆಲಸ ಮಾಡಿ ಆ ಕೃಷ್ಣನಗರದ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ಈಗ ಈ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಆ ಭಕ್ತರನ್ನ ಅವರು ಪೊಲೀಸ್ ಎಲ್ಲರನ್ನು ಸಹ ಬಂಧಿಸ್ತಾ ಇದ್ದಾರೆ. ತುಂಬಾ ಗಾಯಗೊಂಡಿದ್ದ ಇಬ್ಬರಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ನಿರಾಕರಿಸ್ತಾ ಇದ್ರು. ನೋಡಿ ತುಂಬಾ ಗಾಯ ಆಗಿದೆ ಇಬ್ರು ಭಕ್ತರಿಗೆ, ಅವ್ರಿಗೂ ಸಹ ವೈದ್ಯಕೀಯ ಚಿಕಿತ್ಸೆನ ನಾವು ಕೊಡ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಭವಾನಂದ ಅವ್ರಿನ್ನ ಸೆರೆಮನೆಯಲ್ಲೇ ಇದ್ದಾರೆ. ಇದೆಲ್ಲ ಯಾಕೆ ಮಾಡಿದ್ದಾರೆ ಅಂದ್ರೆ ಈ ಹರೇ ಕೃಷ್ಣ ಜನರನ್ನ ಓಡಿಸ್ಲಿಕ್ಕೆ ಇದು ಪಿತೂರಿಯನ್ನ ಮಾಡಿದ್ದಾರೆ. ಯಾಕಂದ್ರೆ ಅವರ ಇಚ್ಛೆ ಏನಿದೆ ಅಂದ್ರೆ ಇಡೀ ಬಾಂಗ್ಲಾ ದೇಶ ಏನಿದೆ ಅದು ನಾಸ್ತಿಕ ದೇಶವಾಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಬಯಸಿದ್ದಾರೆ. ಅದಕ್ಕೆ ಈ ಒಂದು ಆ ಒಂದು ಇಸ್ಕಾನ್ ಸಂಸ್ಥೆನೇ ಇಲ್ಲಿಂದ
ಹೊರಹಟ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಘಟನೆಯಿಂದ ತಮ್ಮ ಗ್ರಾಮದಲ್ಲಿನ ಪ್ರಚಾರಕ್ಕೆ ಧಕ್ಕೆ ಆಗುತ್ತದೆ ಎಂದು ತಮಾಲ ಕೃಷ್ಣರು ಹೇಳ್ತಾರೆ. ಇವಾಗ ಈ ಘಟನೆ ಏನಿದೆ ಇದು ನೋಡ್ಲಿಕ್ಕೆ ಏನ್ ಅನ್ನಿಸ್ತಾ ಇದೆ, ಇದು ಇಸ್ಕಾನ್ ವಿರುದ್ಧವಾಗಿದೆ ಅಂತ ಅನ್ಸ್ತಾ ಇದೆ. ಅದಕ್ಕೋಸ್ಕರ ಈಗ ನಮ್ಗೆ ಪ್ರಚಾರ ಕಾರ್ಯಕ್ಕೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಮಾಲ ಕೃಷ್ಣರು ಯೋಚನೆ ಮಾಡ್ತಾರೆ. ಆದ್ರೆ ಪ್ರಭುಪಾದರು ಏನ್ ಹೇಳ್ತಾರೆ, ಇಲ್ಲ ಈ ಒಂದು ಘಟನೆಯಿಂದ ನಮ್ಗೆ ಒಳ್ಳೇದೇ ಆಗ್ತಾ ಇದೆ. ಯಾಕಂದ್ರೆ ಇವಾಗ ಒಂದು ಕೇಂದ್ರ ಸರ್ಕಾರ ಇದ್ರ ಕುರಿತಾಗಿ ಒಂದು ಕ್ರಮ ತಗೊಳುತ್ತೆ. ನಾವು ಕಂಸ ಕೃಷ್ಣರ ಕಥೆಯಲ್ಲಿ ನಾವು ನೋಡಿದೀವಲ್ವಾ, ಕೃಷ್ಣ ಗೆಲ್ಬೇಕು, ಯಾವಾಗ್ಲೂ ಕೃಷ್ಣನೇ ಗೆಲ್ಬೇಕು. ಕೃಷ್ಣನನ್ನ ಸೋಲಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾನು ಸಹ ಅಕಸ್ಮಾತ್ ಅಲ್ಲೇ ಇದ್ದಿದ್ರೆ, ಮಾಯಾಪುರದಲ್ಲಿ ಇದ್ದಿದ್ರೆ ನಾನು ಸಹ ಗುಂಡು ಹಾರಿಸಿ ಅಂತ ನಾನು ಆಜ್ಞೆ ಮಾಡ್ತಾ ಇದ್ದೆ. ಅಂತರ ಹೇಳಿ ನಾನು ಬಂಧನಕ್ಕೆ ಒಳಗಾಗ್ತಾ ಇದ್ದೆ, ಅವಾಗ ನಾನು ಬಂಧಿಸ್ತಾ ಇದ್ದೆ. ಆದ್ರೆ ಇವಾಗ ನಾನು ನನಗೆ ವಯಸ್ಸಾಗಿದ್ದೀನಿ, ನಾನಿವಾಗ ಆ ತರದೆಲ್ಲ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ಎಚ್ಚರಿಕೆಯಿಂದ ಏನಾದ್ರೂ ಒಂದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾರೆ. ಇವಾಗ ಪ್ರಭುಪಾದರು ಇವಾಗ ಈ ಘಟನೆ ಬಗೆಗೆ ಅವರು ಯೋಚನೆ ಮಾಡ್ತಾನೆ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಈ ಗೂಂಡಾಗಳಿಗೆ ಚೈತನ್ಯ ಮಹಾಪ್ರಭುಗಳನ್ನ ಕಂಡ್ರೆ ಆಗೋದಿಲ್ಲ. ಯಾಕೆಂದ್ರೆ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾ ಇದ್ದಾರೆ, ಜನರನ್ನ ಅವರು ನಿರ್ವೀರ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಇವಾಗ ಸ್ತ್ರೀ ಸಂಘ ಮಾಡ್ಕೊಡುದು ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಚೈತನ್ಯ ಮಹಾಪ್ರಭುಗಳು. ಇವಾಗ ನಮ್ಮ 4 ನಿಯಂತ್ರಕ ತತ್ವಗಳಲ್ಲಿ ಏನಿದೆ, ಸೊ ಪರಸ್ತ್ರೀ ಸಂಘ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳನ್ನ ಕಂಡ್ರೆ ಆಗೋದಿಲ್ಲ, ಯಾಕಂದ್ರೆ ಅವ್ರು ಎಲ್ಲರನ್ನ ನಿರ್ವೀರ್ಯರನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತೆ ಇವಾಗ ಒರಿಸ್ಸಾದಲ್ಲಿ ಮಹಾರಾಜ ಪ್ರತಾಪ ರುದ್ರನು ಸಹ ಚೈತನ್ಯ ಮಹಾಪ್ರಭುಗಳನ್ನ ಕಂಡಾಗ ಅವನ ಆ ಒಂದು ಕ್ಷಾತ್ರ ಶಕ್ತಿ ಉಡುಗಿ ಹೋಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ಅವನು ಪ್ರತಾಪಶಾಲಿ ಆಗಿರುವಂತಹ ದೊರೆ ಅವನು, ಯಾರು ಪ್ರತಾಪ ರುದ್ರ. ಆದ್ರೆ ಚೈತನ್ಯ ಮಹಾಪ್ರಭುಗಳನ್ನ ಕಂಡ ಮೇಲೆ ಅವನು ನಿರ್ವೀರ್ಯನಾಗ್ಬಿಟ್ಟ ಅಂತ ಹೇಳಿ ನೋಡಿ ಈ ತರ ಹೇಳ್ತಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಪರಸ್ತ್ರೀ ಸಂಘ ಮಾಡಬಾರ್ದು ಅಂತ ಹೇಳಿರೋದನ್ನ ನೋಡಿ ಈ ತರ ಒಂದು ದೃಷ್ಟಿಕೋನದಲ್ಲಿ ಅವರು ಮಾತಾಡ್ತಾರೆ. ಮತ್ತೆ ಇಂಥವ್ರಿಗೆ ನಾವ್ ಏನ್ ಉತ್ತರ ಕೊಡೋದು ಅಂತ ಹೇಳ್ಬಿಟ್ಟು ಕೇಳಿದಾಗ ಪ್ರಭುಪಾದರು ಇಂಥವ್ರಿಗೆ ಏನ್ ಉತ್ತರ ಕೊಡ್ತೀರಾ, ಅವ್ರಿಗೆ ಏನು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಆಧ್ಯಾತ್ಮಿಕ ಜೀವನ ಅಂದ್ರೆ ಓ ನಾಮ, ಅವ್ರಿಗೆ ಓಂ ಪ್ರಥಮ ಆಕಾರನೂ ಸಹ ಅವ್ರಿಗೆ ಗೊತ್ತಿಲ್ಲ. ಅಂತವ್ರಿಗೆ ನಾವ್ ಏನು ಹೇಳ್ಲಿಕ್ಕೆ ಆಗೋದಿಲ್ಲ. ಅವ್ರು ಏನ್ ಹೇಳ್ತಾರೆ, ನಮ್ಮ ಸಂಘ ವಿದ್ವಾಂಸಕಾರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಗೊತ್ತಾಗಿದೆ ಶಿಷ್ಯಾಷ್ಟಕದಲ್ಲಿ ಏನ್ ಹೇಳ್ತಾರೆ, ನಾ ಧನಂ ನಾ ಸುಂದರಿಂ ಕವಿತಾಂಬ ಜಗದೀಶ ಕಾಮಯ್ಯ ಅಂತ ಹೇಳ್ತಾರೆ. ನನಗೆ ಯಾರು ಬೇಡ, ಹರೇ ನನಗೆ ಕೃಷ್ಣ ಜನ ಮಾತಾಜಿ. ಜನ 6 ಗಂಟೆ ಆಯ್ತಾ ಮಾತಾಜಿ? ಮಾತಾಜಿ ಎಲ್ಲಿ ತನಕ ಆಗಿತ್ತು ಮಾತಾಜಿ? ಈ ಒಂದು ಪೇಜ್ ಆಗಿತ್ತಲ್ಲ ಮಾತಾಜಿ? ಈ ಪೇಜ್ ಇಲ್ಲ ಮಾತಾಜಿ, ಈ ಪೇಜ್ ಅಲ್ಲಿ ಇಲ್ಲಿ ತನಕ ಆದದ್ದಲ್ಲ ಮಾತಾಜಿ. ನೋಡಿ ಏನಾದ್ರು ಮಾಡ್ಬೇಕು ಫಸ್ಟ್ ಪ್ಯಾವ್. ಕರೆಕ್ಟ್. ನೀವೆಲ್ಲ ಸೇರಿ ಎಚ್ಚರಿಕೆಯಿಂದ ಏನಾದ್ರು ಮಾಡ್ಬೇಕು. ಕರೆಕ್ಟ್ ಮಾತಾಜಿ. ಓಕೆ ಮಾತಾಜಿ, ಇನ್ನು 5 ನಿಮಿಷ ಇದೆ, ಓದಿಸಿ ಮಾತಾಜಿ. ಓಕೆ, ಓದಿ ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಪಾದರು ಆ ಘಟನೆಯ ಬಗೆಗೆ ಚಿಂತನೆ ಸಂವಾದ ಮುಂದುವರಿಸಿದ್ದರು. ಗೂಂಡಾಗಳ ವರ್ಗಕ್ಕೆ ಚೈತನ್ಯ ಮಹಾಪ್ರಭುಗಳನ್ನು ಕಂಡರಾಗದು ಎಂದರು. ಚೈತನ್ಯ ಮಹಾಪ್ರಭುಗಳು ಜನರನ್ನು ನಿರ್ವೀರ್ಯರನ್ನಾಗಿ ಮಾಡಿದ್ದಾರೆಂದು ಅವರು ಹೇಳುತ್ತಾರೆ. ಒರಿಸ್ಸಾದಲ್ಲಿ ಮಹಾರಾಜ ಪ್ರತಾಪ ರುದ್ರನು ಚೈತನ್ಯ ಮಹಾಪ್ರಭುಗಳನ್ನು ಕಂಡಾಗ ಅವನ ಕ್ಷಾತ್ರ ಶಕ್ತಿಯೇ ಉಡುಗಿ ಹೋಯಿತು ಎಂದು ಹೇಳುತ್ತಾರೆ. ಅವನು ಮಹಾಪ್ರತಾಪಶಾಲಿಯಾದ ದೊರೆ. ಆದರೆ ಚೈತನ್ಯ ಮಹಾಪ್ರಭುಗಳನ್ನು ಕಂಡ ಮೇಲೆ ನಿರ್ವೀರ್ಯನಾಗಿ ಬಿಟ್ಟ. ನಾವು ಏನು ಉತ್ತರ ಕೊಡೋಣ, ಏನೆಂದು ಉತ್ತರ ಕೊಡುತ್ತೀರಿ ಪ್ರಭುಪರೆಂದರು. ಅವರು ಹಾಗೆ ತೀರ್ಮಾನಿಸಿದ್ದರೆ ಅವರಿಗೆ ಆಧ್ಯಾತ್ಮಿಕ ಜೀವನದ ಓ ನಾಮ ಕೂಡ ಗೊತ್ತಿಲ್ಲ. ನಮ್ಮ ಸಂಘ ವಿಧ್ವಂಸಕಾರಿ ಎನ್ನುತ್ತಾರೆ. ಚೈತನ್ಯ ಮಹಾಪ್ರಭುಗಳ ಮಾತಿದೆ, ನ ಧನಂ ನ ಜನಂ. ನಮಗೆ ಈ ಲೌಕಿಕವಾದವು ಯಾವುದೂ ಬೇಕಾಗಿಲ್ಲ, ಆ ಜನಕ್ಕೆ ಬೇಕಾಗಿದೆ ಅಷ್ಟೇ. ಅಂತಹ ಜನಕ್ಕೆ ಏನೆಂದು ಉತ್ತರಿಸುತ್ತೀರಿ? ಎಲ್ಲವೂ ಈ ಲೌಕಿಕವೇ ಬೇಕು, ಎಲ್ಲರಿಗೂ ಈ ಲೌಕಿಕವೇ ಬೇಕು, ನಮಗೆ ಇವೆಲ್ಲ ಬೇಕಾಗಿಲ್ಲ ಎಂದು ನಾವು ಹೇಳುತ್ತೇವೆ. ಅಂತಹ ಜನರ ಹತ್ತಿರ ಹೊಂದಾಣಿಕೆ ಹೇಗೆ ಸಾಧ್ಯ? ನಿಮ್ಮ ದೇಶದಲ್ಲೂ ಹೀಗೆ ಹೇಳುತ್ತಾರೆ. ವ್ಯಭಿಚಾರದಲ್ಲಿ ಏನು ತಪ್ಪಿದೆ, ಮಾದಕತೆಯಲ್ಲಿ ಏನು ತಪ್ಪಿದೆ, ನಾವು ಮೆದುಳು ತೊಳೆಯುತ್ತಿದ್ದೇವೆ ಎನ್ನುತ್ತಾರೆ ಅಲ್ಲವೇ? ನಾವು ಈ ಚಳುವಳಿಯನ್ನು ಮುನ್ನಡೆಸುವುದು ತುಂಬಾ ಕಷ್ಟ, ಆದರೂ ನಾವು ಮಾಡುತ್ತಿದ್ದೇವೆ. ಅದು ಕೃಷ್ಣನ ಕೃಪೆ. ಶ್ರೀಲಪ್ರಭುಪಾದರು ಗಲಿಬಿಲಿಗೊಂಡಿದ್ದನ್ನು ಕಂಡು ತಮಾಲ ಕೃಷ್ಣರು ಸಲಹೆ ಮಾಡಿದರು. ಶ್ರೀಲಪ್ರಭುಪಾದರೆ, ಈ ಸಂಜೆ ಅನುವಾದ ಮಾಡುತ್ತೀರಾ? ಆದರೆ ಪ್ರಭುಪಾದರು ಹಿಂದಿನ ಮಾತನ್ನೇ ಮುಂದುವರಿಸಿದರು. ಒಬ್ಬಳು ಚಿಕ್ಕ ವಯಸ್ಸಿನ ಸ್ಫುರದ್ರೂಪಿ ತರುಣಿ ಮಧ್ಯರಾತ್ರಿಯಲ್ಲಿ ಹರಿದಾಸ ಠಾಕೂರರನ್ನು ಕಂಡು ದೇಹವನ್ನು ಅರ್ಪಿಸಲು ಸಿದ್ಧಳಾದಳು. ಅವರು ನಿರಾಕರಿಸಿದರು. ಇದನ್ನು ಯಾರು ಮೆಚ್ಚುತ್ತಾರೆ? ನಮಗೆ ಮೆಚ್ಚಕೆಯಾಗಿದೆ ಎಂದರು ತಮಾಲ ಕೃಷ್ಣ. ನೀವು ಮೆಚ್ಚುತ್ತೀರಿ ಪ್ರಭುಪಾದರೆಂದರು. ಆದರೆ ಈ ಆಧುನಿಕ ಲೋಕದಲ್ಲಿ ಮೆಚ್ಚುವವರು ಬೇರೆ ಯಾರಿದ್ದಾರೆ? ಪ್ರಭುಪಾದರು ಭಕ್ತರ ಮತ್ತು ಅಭಕ್ತರ ನಡುವೆ ಅಪರಿಹಾರ್ಯವಾದ ಬಿರುಕನ್ನು ತೋರಿಸುವುದನ್ನು ಮುಂದುವರಿಸಿದರು.
ಒಬ್ಬ ತರುಣನು ತರುಣಿ ಇಲ್ಲದೆ ಬಾಳಲಾರ ಎಂಬುದು ಅವರ ಭಾವನೆ. ಅವರು ಚೈತನ್ಯ ಮಹಾಪ್ರಭುಗಳು ನೀವು ತರುಣೀಸಕ್ತರಾಗಿದ್ದೀರಿ, ಅದು ವಿಷ ಕುಡಿಯುವುದಕ್ಕಿಂತ ಹೆಚ್ಚು ಅಪಾಯಕಾರಿ ಎನ್ನುತ್ತಾರೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಮಾತಾಜಿ, ಧನ್ಯವಾದಗಳು ಮಾತಾಜಿ. ಇದೊಂದು ಹೇಳ್ಬಿಡ್ತೀನಿ ಮಾತಾಜಿ, ಯಾಕಂದ್ರೆ ಇಲ್ಲಿ ತನಕ ಹೇಳಿದಿನಲ್ಲ ನಾನು. ಓಕೆ ಚೈತನ್ಯ ಮಾತಾಜಿ. ಮಹಾಪ್ರಭುಗಳು ಶಿಷ್ಟಾಷ್ಟಕದಲ್ಲಿ ನಾದನಂ ನಾಜನಂ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಗೆ ಯಾವ್ದು ಲೌಕಿಕವಾದದ್ದು ಯಾವುದೂ ಬೇಕಾಗಿಲ್ಲ, ಆದ್ರೆ ಈ ಜನಕ್ಕೆ ಬೇಕಾಗಿರೋದೇ ಲೌಕಿಕವಾದದ್ದು. ಇಂಥವ್ರಿಗೆ ಏನಂತ ನಾವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ? ಎಲ್ಲ ಜನಗಳಿಗೂ ಸಹ ಲೌಕಿಕವಾದದ್ದೇ ಬೇಕಾಗಿರೋದು. ಸೊ ಇಂತಹ ಜನಗಳ ಜೊತೆ ನಮ್ಗೆ ಹೊಂದಾಣಿಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವರು ತಮಲ ಕೃಷ್ಣನ್ ಹೇಳ್ತಾ ಇದ್ದಾರೆ. ನಿಮ್ಮ ದೇಶದಲ್ಲೂ ಸಹ ಹಾಗೆ ಅಲ್ವಾ ಹೇಳೋದು? ಇವಾಗ ಪರಸ್ತ್ರೀ ಸಂಘ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು ಅಂದ್ರೆ ನೀವು ಕೇಳ್ತೀರಾ, ಪ್ರಶ್ನೆ ಮಾಡ್ತೀರಾ ಏನ್ ತಪ್ಪಿದೆ ಅದ್ರಲ್ಲಿ ಅಂತ ಹೇಳ್ಬಿಟ್ಟು. ಮತ್ತೆ ಆಲ್ಕೋಹಾಲ್ ಸೇವನೆ ಮಾಡಬಾರ್ದು ಅಂದ್ರೆ ಆ ಮಾದಕತೆಯಲ್ಲಿ ಏನ್ ತಪ್ಪಿದೆ, ಡ್ರಗ್ಸ್ ತಗೋಬಾರ್ದು ಅಂದ್ರೆ ಏನ್ ತಪ್ಪಿದೆ ಅಂತ ಕೇಳ್ತೀರಾ. ಮತ್ತೆ ನಾವು ನಿಮ್ಗೆ ಆ ಸರಿಯಾದ ಜ್ಞಾನವನ್ನ ಕೊಡ್ತಾ ಇದ್ರೆ ಈಗ ನಾವು ಮೆದುಳು ತುಳಿಯುವ ಕೆಲಸ ಮಾಡ್ತಾ ಇದಾರೆ ಇವ್ರು ಇಸ್ಕಾನ್ ಸಂಸ್ಥೆಯವರು ಅಂತ ಹೇಳ್ತೀರಾ ಅಲ್ವಾ? ಅದಕ್ಕೆ ನೋಡಿ, ಇಂತಹ ಒಂದು ವಾತಾವರಣದಲ್ಲಿ ಇಂತಹ ಜನಗಳ ಮಧ್ಯೆ ನಾವು ಈ ಒಂದು ಚಳವಳಿಯನ್ನ ಮುನ್ನಡೆಸ್ಕೊಂಡು ಹೋಗೋದು ತುಂಬಾ ಕಷ್ಟ. ಆದ್ರೂ ಸಹ ನಾವು ಮಾಡ್ತಾ ಇದೀವಿ. ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದೆ ಅಂತಂದ್ರೆ ನೋಡಿ, ನಾನ್ ಮಾಡ್ತಾ ಇದೀನಿ ಅಂತ ಅವ್ರು ಹೇಳದೇ ಇಲ್ಲ ಯಾವತ್ತೂ ಪ್ರಭುಪಾದ್ರು. ಇದು ಕೃಷ್ಣನ ಕೃಪೆ ಅಂತಾನೆ ಹೇಳ್ತಾರೆ ಅಲ್ವಾ? ಅವ್ರು ಯಾವತ್ತೂ ಆ ಒಡೆತನದ ಭಾವವನ್ನೇ ಅವರು ತಗೊಳೋದಿಲ್ಲ. ಇದು ಕೃಷ್ಣನ ಕೃಪೆಯಿಂದನೂ ಸಹ ನಮ್ಗೆ ಇಂತಹ ಒಂದು ಅನಾನುಕೂಲವಾದಂತಹ ಒಂದು ವಾತಾವರಣ ಇದ್ರೂನು ಸಹ ಇದು ಮುನ್ನಡೆಸ್ಕೊಂಡು ಹೋಗ್ತಾ ಇದೆ ನಮ್ಮ ಈ ಒಂದು ಚಳುವಳಿ ಅಂತ ಹೇಳ್ತಾ ಇದ್ದಾರೆ. ಶಿಲ ಪ್ರಭುಪಾದ್ರು ಇವಾಗ ಗಲಿಬಿಲಿ ಆಗಿರೋದನ್ನ ನೋಡಿ ಇವಾಗ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದಾರೆ ಅವರು. ಇವಾಗ ಅವ್ರಿಗೆ ಸಂವಾದ ಅಂದ್ರೆ ಅವ್ರಿಗೆ ಇವಾಗ ಅವರು ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಅವ್ರು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದಾರೆ. ಶೀಲ ಪ್ರಭುಪಾದ್ರನ್ನ ಮನಸ್ಸನ್ನ ಒಂದ್ ಸ್ವಲ್ಪ ಬದಲಾಯಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಕಮಲ ಕೃಷ್ಣ ಏನ್ ಹೇಳ್ತಿದಾರೆ, ನೀವು ಇವಾಗ ಈ ಸಂಜೆಗೆ ಅನುವಾದ ಮಾಡ್ತೀರಾ ಅಂತ ಕೇಳ್ತಾರೆ. ಆಗ ಪ್ರಭುಪಾದ ಹೇಳ್ತಾರೆ ಅವ್ರಿಗೆ ಅದೇ ಯೋಚನೆ ಇದೆ, ಯಾಕೆ ಈ ತರ ಆಯ್ತು, ಈ ತರ ಘಟನೆ ಆಯ್ತು, ಇವಾಗ ನಮ್ಮ ಮೇಲೆ ಪಿತೂರಿ ನಡೆಸ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದಾರೆ. ಇವಾಗ ಮತ್ತೆ ಹೇಳ್ತಾ ಇದಾರೆ ಅವರು ಹಿಂದಿನ ಮಾತನ್ನೇ ಹೇಳ್ತಾ ಇದಾರೆ. ಈಗ ನಮಗ್ ಗೊತ್ತಿರೋ ಹಾಗೇನೆ ಹರಿದಾಸ್ ಠಾಕೂರ್ ಅವರನ್ನ ಅವ್ರಿಗೆ ಕೆಟ್ಟ ಹೆಸರು ತರಿಸ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಆ ಊರಿನ ಮುಖ್ಯಸ್ಥ ಏನ್ ಮಾಡ್ತಾರೆ, ಒಬ್ಬ ಸುಂದರಿಯಾದಂತಹ ಆ ತರುಣಿಯನ್ನ ಕಳಿಸ್ತಾರೆ. ಆದ್ರೆ ಹರಿದಾಸ ಠಾಕೂರ್ ಏನ್ ಮಾಡ್ತಾರೆ, ಅವರಿಗೆ ಹರಿದಾಸ ಠಾಕೂರ್ಗೆ ದೇಹವನ್ನ ಅರ್ಪಿಸ್ಲಿಕ್ಕೆ ಸಿದ್ಧಲಾಗಿರ್ತಾರೆ. ಆದ್ರೆ ಹರಿದಾಸ ಠಾಕೂರ್ ಅವ್ರು ಅದನ್ನ ನಿರಾಕರಿಸ್ತಾರೆ ಅಲ್ವಾ? ಇವಾಗ ಇದನ್ನ ಯಾರು ಮೆಚ್ಚುತ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೆ ಪ್ರಭುಪಾದ್ರು. ಕಮಲ ಕೃಷ್ಣ ಅವ್ರು ಹೇಳ್ತಾರೆ, ನಮ್ಗಿದು ಮೆಚ್ಚುಗೆ ಆಗಿದೆ, ಈ ಒಂದು ಹರಿದಾಸ್ ಠಾಕೂರ್ ಅವರ ಆ ಒಂದು ಇಂದ್ರಿಯ ನಿಗ್ರಹ ನಮ್ಗೆ ಮೆಚ್ಚುಗೆ ಆಗಿದೆ ಅಂತ ಹೇಳ್ತಾರೆ. ನೀವು ಮೆಚ್ತೀರಾ? ಪ್ರಭುಪಾದ ಹೇಳ್ತಾರೆ. ಆದ್ರೆ ಈ ಆಧುನಿಕ ಲೋಕದಲ್ಲಿ ಮೆಚ್ಚೋರು ಯಾರಿದ್ದಾರೆ? ಪ್ರಭುಪಾದ್ರು ಇವಾಗ ಹೇಳ್ತಾರೆ, ಭಕ್ತರ ಮತ್ತು ಅಭಕ್ತರ ನಡುವೆ ಅಪರಿಹಾರ್ಯವಾದ ಬಿರುಕನ್ನ ತೋರಿಸುವುದನ್ನ ಮುಂದುವರಿಸ್ತಾರೆ. ನೋಡಿ, ಭಕ್ತರಿಗೂ ಮತ್ತು ಅಭಕ್ತರಿಗೂ ಏನ್ ವ್ಯತ್ಯಾಸ ಇದೆ ಅನ್ನೋದನ್ನ ಮತ್ತೆ ಹೇಳ್ತಾ ಇದಾರೆ. ಈಗಿರೋ ಒಂದು ಪರಿಸ್ಥಿತಿಯಲ್ಲಿ ಈ ತರುಣರು ಹೇಗಿದ್ದಾರೆ ಅಂತಂದ್ರೆ, ಒಬ್ಬ ತರುಣಿಯಿಂದಲೇ ಜೀವನವನ್ನೇ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಭಾವನೆಯಲ್ಲಿದ್ದಾರೆ. ಆದ್ರೂ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾ ಇದಾರೆ, ನೀವೇನಾದ್ರೂ ತರುಣಿ ಸಕ್ತರಾದ್ರೆ ನೀವು ಅದನ್ನ ಮಾಡೋ ಬದಲು ನೀವು ವಿಷ ಕುಡಿದು ನಿಮ್ಮ ದೇಹವನ್ನ ನೀವು ಬಿಡೋದೇ ಒಳ್ಳೇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ನೀವೇನಾದ್ರೂ ತರುಣಿ ಜೊತೆ ಆಸಕ್ತರಾಗಿದ್ರೆ ಅದು ವಿಷ ಕುಡಿಯೋದಕ್ಕಿಂತ ಇನ್ನ ಹೆಚ್ಚು ಅಪಾಯಕಾರಿ ಅಂತ ಹೇಳ್ಬಿಟ್ಟು ಇಲ್ಲಿ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಲೀಲಾಮೃತ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ನಾಳೆ 421 ಪೇಜ್ನಿಂದ ಓದೋಣಂತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು ಕೃಷ್ಣ ಮಾತಾಜಿ. ಮಾತಾಜಿ. ಎಂಡ್ ಮಾಡ್ತಾ ಇದ್ದೀನಿ ಮಾತಾಜಿ. ಓಕೆ. ಹರೇ